ಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಪೂಜಾರಿ. ಎಸ್ ವೀಕ್ಷಕರೇ, ಇವತ್ತು ನಾವು ಯೂತ್ ಸೆಂಟರ್ ಕ್ಲಬ್ ಜೊತೆ ನಾವಿರ್ತೀವಿ. ಮಂಗಳೂರಿನಲ್ಲೇ ಅತ್ಯಂತ ಹಳೆಯದಾದಂತಹ ಕ್ಲಬ್ ಇದು. ಸುಮಾರು 50 ವರ್ಷಗಳಿಂದ ನಾನಾ ರೀತಿಯಲ್ಲಿ ಜನಸೇವೆಯನ್ನ ಬರ್ತಾ ಇದೆ. ಎಸ್ ಹೇಳೋದಾದ್ರೆ ಅತ್ಯಂತ ಹಳೆಯದಂತಲೇ ಹೇಳ್ಬೋದು. 50 ವರ್ಷಗಳಿಂದ ಜನಸೇವೆಯನ್ನು ಮಾಡ್ತಾ ಬರ್ತಾ ಇರುವಂತಹ ಈ ಸಂಸ್ಥೆಯ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಈ ವಿಟಿಯಲ್ಲಿದೆ. ಹಾಗೆ ಆ ಸಂಸ್ಥೆಯ ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಕೂಡ ಮಾತನಾಡೋಣ. ಮೊದಲದಾಗಿ ವಿಟಿ ನೋಡ್ಕೊಂಡು ಬನ್ನಿ. ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆ ನೀಡಿ ಸಮಾಜಕ್ಕೆ ಮಾದರಿಯಾಗಿ ನಿಂತಿರುವ ಸಂಸ್ಥೆ ಯೂತ್ ಸೆಂಟರ್ ಪಡೀಲ್. ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಜನಪರ ಕೆಲಸಗಳನ್ನು ಆಯೋಜಿಸಿಕೊಂಡು ಬರುತ್ತಿರುವ ಈ ಸಂಸ್ಥೆ ಸಮಾಜ ಸೇವೆಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿಕೊಂಡು ಬಂದಿದೆ. 1968ರಲ್ಲಿ ಐತಪ್ಪ ಶೆಟ್ಟಿ ಮುಂದಾಳತ್ವದಲ್ಲಿ ಸ್ಥಾಪನೆಗೊಂಡ ಯೂತ್ ಸೆಂಟರ್ ಪಡೀಲ್ ಸಂಸ್ಥೆ ಆರಂಭದಲ್ಲಿ ಬೆರಳೆಣಿಕೆಯಷ್ಟು ಸದಸ್ಯರನ್ನು ಹೊಂದಿತ್ತು. ಈಗ ಸುಮಾರು 100ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಲೇ ಬೆಳೆಯುತ್ತಾ ಬಂದಿದೆ. ಜೊತೆಗೆ ಯೂತ್ ಸೆಂಟರ್ ಮಹಿಳಾ ಸಂಘಟನೆಯು ಸ್ಥಾಪನೆಯಾಗಿದ್ದ 2 ತಂಡಗಳು ಒಗ್ಗಟ್ಟಾಗಿ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಮುಂದುವರಿಯುತ್ತಿದೆ. ಸಂವೇದನಾ ಟ್ರಸ್ಟ್ ಸಂಸ್ಥೆಯಲ್ಲಿರುವ ಮಕ್ಕಳೊಂದಿಗೆ ಬೆರೆತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಸಂತೋಷದ ವಾತಾವರಣವನ್ನು ಕಟ್ಟಿಕೊಟ್ಟಿದ್ದಲ್ಲದೆ ಅಭಯ ಆಶ್ರಯ ವೃದ್ಧಾಶ್ರಮದಲ್ಲಿ ಆಶ್ರಮವಾಸಿಗಳಿಗೆ ಬಟ್ಟೆ ಬರೆ, ಹಣ್ಣು ಹಂಪಲು ವಿತರಿಸಿ ಅಲ್ಲಿ ನಿವಾಸಿಗಳೊಂದಿಗೆ ದಿನ ಕಳೆದು ಭಗಿನಿ ಸಮಾಜಕ್ಕೆ ತಮ್ಮಿಂದಾದಷ್ಟು ಸಹಾಯ ಮಾಡಿ ನೆರವು ನೀಡಿ ಹಾಗೂ ಸಾನ್ನಿಧ್ಯ ಶಾಲೆಯ ಮಕ್ಕಳೊಂದಿಗೆ ಖುಷಿಯ ದಿನವನ್ನು ಕಳೆಯುವುದಾಗಲಿ ಈ ಸಂಸ್ಥೆ ಮಾನವೀಯತೆಗೆ ನೀಡಿದ ಕೈಕನ್ನಡಿಯಂತಿದೆ. ಇನ್ನು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಯೋಗ ಶಿಬಿರ ಆಯೋಜನೆ, ಪ್ರತಿ ವರ್ಷವೂ ಹಲವಾರು ವೈದ್ಯಕೀಯ ಶಿಬಿರ ಆಯೋಜನೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆ ಹಾಗೂ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಈ ಸಂಸ್ಥೆಯ ಸದಸ್ಯರು ಪಾಲ್ಗೊಂಡಿದ್ದು ಇನ್ನಷ್ಟು ಸಮಾಜ ಸೇವೆಗಳಲ್ಲಿ ಭಾಗಿಯಾಗುವ ಹಂಬಲವನ್ನ ಇಟ್ಟುಕೊಂಡಿದ್ದಾರೆ. ಎಸ್, ಇವಾಗ ನಾವು ಯೂತ್ ಸೆಂಟರ್ ಕ್ಲಬ್ ಪಡೀಲ್ ಇದರ ಸದಸ್ಯರ ಜೊತೆ ಇದ್ದೀವಿ. ಮೊದಲದಾಗಿ ನಮ್ಮ ಜೊತೆ ಇದರ ಅಧ್ಯಕ್ಷರು ಮಾಧವ ಕೊಟ್ಟಾರಿ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈ ಸಂಸ್ಥೆ ಬಗ್ಗೆ ನೀವು ಸ್ವಲ್ಪ ನಮಗೆ ಮಾಹಿತಿಯನ್ನ ನೀಡಬೇಕು. ಮಾಹಿತಿ ಅಂದರೆ ತುಂಬ ಸ್ವಲ್ಪ ಜನರಿಂದ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದು. ಆವಾಗ ನಮ್ಮೊಂದು ಅಲ್ಲಿ ಸಣ್ಣದಿತ್ತು, ಅದರಿಂದ ನಾವು ಸ್ವಲ್ಪ ಎಲ್ಲ ಹೊರಗಿದ್ದೆವು. ಹುಡುಗರೆಲ್ಲ ಇದ್ದರು, ಇದನ್ನು ಸ್ವಲ್ಪ ಇದು ಮಾಡಿದ್ರು. ಅದರ ನಂತರ ಸ್ವಲ್ಪ ಒಂದು ಇಷ್ಟಕ್ಕೆ ಬಂದಿದೆ. ಸರ್, ಈಗ ಮಂಗಳೂರಿನಲ್ಲೇ ಹಳೆಯದಾದಂತಹ ಅಂದ್ರೆ ಸುಮಾರು 50 ವರ್ಷ ಆಯ್ತು ಈ ಕ್ಲಬ್ಗೆ. ಪ್ರಾರಂಭ ಮಾಡಿದ್ದು ಯಾರು ಇದನ್ನ? ಐತಪ್ಪ ಶೆಟ್ಟಿ ಅವರು, ಸಂದೇಶಿ ಬೇಡಿ ಮಾಲಕರು. ಒಂದು ಪ್ರಾರಂಭದಲ್ಲಿ ಎಷ್ಟು ಮಂದಿ ಇದ್ರು ಸರ್ ಇದರಲ್ಲಿ ಕ್ಲಬ್ ಅಲ್ಲಿ? ಪ್ರಾರಂಭದಲ್ಲಿ ತುಂಬ 9 ಏನೋ ಸ್ಟಾರ್ಟ್ ಅವರು ಮಾಡುವಾಗ, ಅವಾಗೆಲ್ಲ ನಾವು ಸಣ್ಣದು. ಪ್ರಾರಂಭ ಮಾಡಿದಾಗ ಯಾವ ರೀತಿಯಾಗಿ ಪ್ರಾರಂಭ ಆಯ್ತು ಈ ಒಂದು ಸಂಘಟನೆ ಅಂತ? ಅದು ಅಂದರೆ ಅಂತ ಅವರು ಸಣ್ಣ ಒಂದು ಗೇಮ್ಸ್ ಎಲ್ಲ ನಮಗೆಲ್ಲ ಹೇಳಿಕೊಟ್ಟು, ಮತ್ತು ಕೊರಗಪ್ಪ ಬಂಗೇರ ಅಂತ ಇದ್ದರು, ಅವರ ಮುಂದಾಳುಕದಿಂದ ನಾವು ಇದ್ದೆವು. ಸರ್, ಇವಾಗ 50 ವರ್ಷಗಳಾಗಿದೆ. ಯಾವ ರೀತಿಯಾಗಿ ಎಲ್ಲ ಸಹಾಯ ಎಲ್ಲ ಮಾಡಿದ್ದೀರಾ ಜನರಿಗೆ? ಅಂದರೆ ಇದು ಅನಾಥ ಆಶ್ರಮ ಮಕ್ಕಳಿಗೆ, ಮತ್ತು ವೃದ್ಧರ ಮಕ್ಕಳಿಗೆ ವೃದ್ಧಾಶ್ರಮ ಅಂದರೆ ಇಲ್ಲಿ ದೇರ್ಲಕಟ್ಟೆಯಲ್ಲಿ ಅಸೆಯಗೋಡಿ, ಹಾಗೆ ಒಂದು 2, 3, 4 ಕಡೆ ನಾವು ಹೋಗ್ತಾ ಇದ್ದೇವೆ ಪ್ರತಿ ವರ್ಷ. ನೀವು ಅಧ್ಯಕ್ಷರಾಗಿ ಎಷ್ಟು ವರ್ಷ ಆಯ್ತು? ಆಯ್ತು, ಒಂದು 6 ವರ್ಷ ಕಡಿಯಿತು. ಸರ್, ನೀವು ಅಧ್ಯಕ್ಷರಾದ್ಮೇಲೆ ಯಾವ ರೀತಿಯಾಗಿ ಬೆಳವಣಿಗೆ ಎಲ್ಲ ಆಗಿದೆ ಈ ಒಂದು ಕ್ಲಬ್ನಲ್ಲಿ? ಎಲ್ಲರನ್ನು ಸೇರಿಸಿ ಒಳ್ಳೆಯಲ್ಲಿ ನಡೀತದೆ. ಎಲ್ಲರಿಗೆ ಸಹಾಯ ಮಾಡಿ, ಎಲ್ಲರಿಗೆ ಅಂದರೆ ಕೆಲವು ಬಡ ಮಕ್ಕಳಿಗೆಲ್ಲ ಮತ್ತೊಂದು ಪ್ರತಿಭಾ ಪುರಸ್ಕಾರ ಎಲ್ಲ ಮಾಡ್ತೇವೆ ನಾವು.
ಅದರಲ್ಲಿ ಸ್ವಲ್ಪ ಮಕ್ಕಳಿಗೆ ಸಹಾಯ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಯೂತ್ ಸೆಂಟರ್ ಕ್ಲಬ್ ಪಡೀಲ್ ಇದರ ಉಪಾಧ್ಯಕ್ಷರಾದಂತಹ ಬಾಲಚಂದ್ರ ಕೆಪಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ನೀವು ಕಂಡಂತೆ ಯೂತ್ ಸೆಂಟರ್ ಕ್ಲಬ್ ಪಡೀಲ್ ಇದ್ರ ಬಗ್ಗೆ? ಈ ಕ್ಲಬ್ಬು ಸಾಧಾರಣ ನನಗೆ ಗೊತ್ತಿದ್ದ ಹಾಗೆ ಸಣ್ಣ ಮಕ್ಕಳಿರುವಾಗಲೇ ಈ ಕ್ಲಬ್ಬು, ಆಗ ನಾವು ಕ್ಲಬ್ ಅಂತ ಇರಲಿಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಆಟ ಆಡ್ತಾ ಇದ್ದೆವು. ಬೇಕಾದಷ್ಟು ಗ್ರೌಂಡ್ಗಳಿದ್ದವು, ಆಟ ಆಡಲಿಕ್ಕೆ ಬೇಕಾದಷ್ಟು. ಬೇರೆ ಮುಂಚೆ ಆಡುವಂಥದ್ದು ಆಟ ಈಗ ಯಾವುದು ಕೂಡ ಇಲ್ಲ. ತುಂಬ ಥರದ ಆಟಗಳನ್ನು ಮಾಡಿ ಎಂಜಾಯ್ ಮಾಡ್ತಾ ಇದ್ದೆವು. ಕ್ರಮೇಣ ನಮಗೆ ಐತಬ್ ಶೆಟ್ಟಿ ಅಂತ ಒಬ್ಬರು, ನಮಗೆ ಅವರು ನಮ್ಮ ಪ್ರಧಾನ ಸಂಚಾಲಕರು, ಇದರದ್ದು ಸ್ಥಾಪನಾ ಅಧ್ಯಕ್ಷರವರು, ಅವರು ನಮ್ಮ ಈ ಮಕ್ಕಳನ್ನ ಒಟ್ಟುಗೂಡಿಸಿ ಸಣ್ಣ ಒಂದು ಕ್ಲಬ್ ಒಂದು ಅಲ್ಲಿ ಮಾಡಿದ್ವಿ. ಅದಕ್ಕೆ ಇತ್ತೀಚೆಗೆ ತನಕ 10 ರೂಪಾಯಿ ಬಾಡಿಗೆ, ಸಣ್ಣದೊಂದು. ಅಂದರೆ ಕಟ್ಟಡ ಭಾಳ ಸಣ್ಣದಿತ್ತು, ಆದರೆ ಸದಸ್ಯರು ಬೇಕಾದಷ್ಟಿದ್ರು. ಅದು ಅವರನ್ನೆಲ್ಲ ಒಟ್ಟಿಗೆ ಮಾಡಿ ಸಾಮಾಜಿಕವಾಗಿ ಕಳಕಳಿಯಿಂದ ಏನಾದರೂ ಸಹಾಯ ಮಾಡಬೇಕು ಎನ್ನುವ ಭಾವನೆಯಿಂದ ನಮ್ಮನ್ನು ಒಟ್ಟಿಗೆ ಮಾಡಿದರು. ಯೂತ್ ಸೆಂಟರ್ ಅಂತ ಹೆಸರು, ಅದರ ಮೊದಲು ಬೇರೆ ಹೆಸರಿತ್ತು ಅದಕ್ಕೆ. ಆನಂತರ ಯೂತ್ ಸೆಂಟರ್ ಅಂತ ಸೇರಿ ಅದನ್ನು ಕ್ಲಬ್ ಮಾಡುವಂಥದ್ದು. ಇಲ್ಲಿ ಬೇರೆ ಬೇರೆ 2-3 ಬಯಲಿತ್ತು, ಅಲ್ಲಿ ನಾವು ಬೇರೆ ಇಲ್ಲಿಯ ಊರಿನವರಿಗೆ ಸೇರಿಸಿ ಬೇರೆ ಬೇರೆ ಎಲ್ಲ ಆಟ ಆಡ್ತಿದ್ದೆವು. ಮತ್ತು ಬೇರೆಯವರಿಗೆ ಕೂಡ ಟೂರ್ನಮೆಂಟ್ ಎಲ್ಲ ಮಾಡ್ತಿದ್ದೆವು. ಕ್ರಮೇಣವಾಗಿ ಬಯಲೆಲ್ಲ ಹೋಯ್ತು, ಈಗ ಎಲ್ಲಿ ಕೂಡ ಆಟ ಆಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈಗ ನಾವು ಮುಂಚೆ ಸ್ಥಾಪನೆ ಮಾಡುವಾಗ ಯಾರೆಲ್ಲ ಇದ್ದೆವು ಅವರೇ ಈಗ ಸಹ ಇದ್ದೆವು. ಸುಮಾರು 50 ವರ್ಷ ಅಲ್ಲ, ಈ ಕ್ಲಬ್ಗೆ ಆ್ಯಕ್ಚುಲಿ 60 ವರ್ಷ ಜಾಸ್ತಿ ಆಯಿತು. ನಾವು ಮಕ್ಕಳಿರುವಾಗಲೇ ಇದ್ದದ್ದು, ಈಗ ನಮಗೆ 63 ವರ್ಷ ಎಲ್ಲ ಆಯಿತು. ಸೊ ಅದನ್ನು ರಿಜಿಸ್ಟ್ರೇಷನ್ ಮಾಡಿದ್ದು 1968. ಆ ಲೆಕ್ಕದಲ್ಲಿ ನಮಗೆ ಮೊನ್ನೆ ಈ ವರ್ಷದಲ್ಲಿ 2018ರಲ್ಲಿ 50 ವರ್ಷ ಪೂರ್ತಿ ಆಯಿತು. ಅದರ ಜೊತೆಗೆ 10 ವರ್ಷದ ಹಿಂದೆ ಮಹಿಳಾ ಸದಸ್ಯರು, ಅಂದರೆ ನಮ್ಮ ಮನೆಯವರನ್ನೇ ಸೇರಿಸಿ ಅದರಲ್ಲಿ ಕೂಡ ಒಂದು 30ಕ್ಕಿಂತ 40 ಸದಸ್ಯರಿದ್ದಾರೆ. ನಾವು ಒಂದು 60ರಿಂದ 60 ಜನ ತನಕ ನಾವಿದ್ದೇವೆ. ಇಡೀ ಮಂಗಳೂರಲ್ಲಿ ಎಲ್ಲ ಕಡೆಯಲ್ಲಿ, ಹೊರ ದೇಶದಲ್ಲಿ ಕೂಡ ನಮ್ಮ ಜನ ಇದ್ದಾರೆ. ಅದು ಸಾಧಾರಣ ಇಲ್ಲಿ ಬೇರೆ ಬೇರೆ ತುಂಬ ಕ್ಲಬ್ಗಳು ಆಗಿವೆ. ಅದರ ಮೂಲ ಇಲ್ಲೇ, ಎಲ್ಲರೂ ಇಲ್ಲಿ ನಾವು ಆಟ ಆಡಬೇಕಿದ್ರೆ ಎಲ್ಲ ಮಕ್ಕಳು ಇಲ್ಲಿ ಆಟ ಆಡಲಿಕ್ಕೆಲ್ಲ ಬರ್ತಾಯಿದ್ರು. ಮತ್ತು ಕ್ರಮೇಣವಾಗಿ ಅವರು ಬೇರೆ ಬೇರೆ ಕ್ಲಬ್ ಸಂಘ ಎಲ್ಲ ಮತ್ತೆ ಆಯಿತು. ಹಾಗೆ ನಮ್ಮದು ಸಾಧಾರಣ 60 ವರ್ಷಕ್ಕಿಂತಲೂ ಅಷ್ಟು ವರ್ಷ ಆಯಿತು. ಅದೇ ನಮ್ಮ ಲೆಕ್ಕ ಪ್ರಕಾರ ಈಗ 50ನೇ ವರ್ಷದ ಕಾರ್ಯಕ್ರಮ ಮಾಡಿದ್ದೆವು. ಮತ್ತು ವರ್ಷದಲ್ಲಿ ಒಂದು 10 ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ, ಸಾಮಾಜಿಕವಾಗಿ ಕಳಕಳಿ ಇರುವಂಥ ಕಾರ್ಯಕ್ರಮ ನಾವು ಬೇರೆ ಬೇರೆ ಮಾಡ್ತಾ ಇದ್ದೇವೆ. ಹಾಗೆ ನಮಗೆ ಕ್ಲಬ್ಬಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಣ್ಣ ಒಂದು ಪಿಕ್ನಿಕ್ಗೆ ಹೋಗುವಂಥದ್ದು, ಮತ್ತು ಯೂತ್ ಸೆಂಟರ್ ಕ್ರೀಡಾಕೂಟ ಅಂತ ಮಾಡುವಂಥದ್ದು, ಮತ್ತು ಇಲ್ಲಿ ಬಾಲವಾಡಿ ಮಕ್ಕಳಿದ್ದಾರೆ ಅವರನ್ನೊಂದು ಆಟ ಆಡಿಸೋದು, ಅವರಿಗೊಂದು ಬಹುಮಾನ ಕೊಡುವಂಥದ್ದು, ಮತ್ತು ಹಾಗೆ ಬೇರೆ ಬೇರೆ ವಿವಿಧ ಚಟುವಟಿಕೆಯಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ. ಆದರೆ ಇದಕ್ಕೆ ಯಾವುದೇ ನಾವು ಅಡ್ವರ್ಟೈಸ್ ಆಗಲಿ, ಜಾಹೀರಾತು ಯಾರಿಗೂ ಗೊತ್ತಿರುವುದಿಲ್ಲ. ಬಂದ ಅತಿಥಿಗಳಿಗೆ ಮಾತ್ರ ಅವರಿಗೆ ಗೊತ್ತಾಗ್ತಿತ್ತು. ಅತಿಥಿಗಳು ಅವರು ದೊಡ್ಡ ಕಾರ್ಯಕ್ರಮ ಇರುವಾಗ ನೋಡಿ, ಇಂಥ ಒಂದು ಕ್ಲಬ್ಬು ಮಾದರಿ ಕ್ಲಬ್ಬು, ಇಲ್ಲಿರುವ ಎಲ್ಲರಿಗೆ ಮಾದರಿ ಕ್ಲಬ್ಬು, ಯಾವುದೇ ಒಂದು ಜಾಹೀರಾತು ಇಲ್ಲದೆ ಅವರಿಂದಲೇ ಅವರಾಗಿ ಒಂದು ಕೆಲಸವನ್ನು ತುಂಬ ಮಾಡ್ತಾರೆ, ತುಂಬ ಒಗ್ಗಟ್ಟಿದ್ದಾರೆ. ಭಾಳ ಖುಷಿ ಆಗ್ತದೆ. ಮೊನ್ನೆ ಇತ್ತೀಚೆಗೆ ನಮ್ಮದು ಇಲ್ಲಿ ಮಹಿಳಾ ಥ್ರೋಬಾಲ್, ಜಿಲ್ಲಾ ಮಟ್ಟದ ಮಹಿಳಾ ಥ್ರೋಬಾಲ್ ಮಾಡಿದ್ದೇವೆ. ಸುಮಾರು 26 ತಂಡಗಳು ಅದಕ್ಕೆ ಭಾಗವಹಿಸಿದ್ದರು. ತುಂಬ ಚೆನ್ನಾಗಿ ಮಾಡಿದ್ವಿ. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ, ಅಲ್ಲಿ ಮಾಡಿದ್ವಿ. ಇಲ್ಲಿಂದೆಲ್ಲ ನಾವು ಹೋಗಿ ತುಂಬ ಚೆನ್ನಾಗಿದ್ದ ಕಾರ್ಯಕ್ರಮ. ಬಂದವರು ಅತಿಥಿಗಳಿಗೆಲ್ಲ ಬಹಳ ಖುಷಿಯಾಗಿದೆ. ಆ ಥರ ಸುಮಾರು ಈ ವರ್ಷದಲ್ಲಿ ಒಂದು 10 ಕಾರ್ಯಕ್ರಮ ಮಾಡಿದ್ವಿ. ಸಮಾಪನ ಕಾರ್ಯಕ್ರಮವಾಗಿ ಮೊನ್ನೆ ಇಲ್ಲಿ ಮಂಗಿಮಲ್ಪಜ್ಜಿಂದ ಒಂದು ನಾಟಕ, ಮತ್ತು ಸ್ಥಳೀಯ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನೃತ್ಯ, ಜಾನಪದ ಡ್ಯಾನ್ಸ್ಗಳು, ಅದೆಲ್ಲ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ವಿ. ಇಲ್ಲೆಲ್ಲ 50 ವರ್ಷ ಆದ್ದರಿಂದ ಭಾಳಷ್ಟು ನಮಗೆ ನಮ್ಮದೇ ಅಭಿಮಾನಿಗಳು ಊರಲ್ಲೆಲ್ಲ ಇದ್ದಾರೆ. ನಾವು ಯಾವತ್ತು 42ನೇ ವರ್ಷಕ್ಕೆ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೆವು, ನಾಟಕ ಮಾಡಿದ್ದೆವು. ಮತ್ತು ನಾವು ಯಾರ ಹತ್ರ ಕೂಡ ಹಣ ಕಲೆಕ್ಟ್ ಮಾಡ್ತಾ ಇಲ್ಲ, ಎಲ್ಲದೂ ಕೂಡ ನಾವೇ ಮೆಂಬರ್ನವರೇ ಒಂದು 2,000 ಹಾಕುವಂಥದ್ದು. ಹೋಗಿ 100 ರೂಪಾಯಿ ಕಲೆಕ್ಟ್ ಮಾಡೋದು, 200 ರೂಪಾಯಿ ಕಲೆಕ್ಟ್ ಮಾಡೋದು, ಆ ಥರ ನಮ್ಮದು ಇಲ್ಲವೇ ಇಲ್ಲ. ಅದು ಬೇಡ ಅಂತ ನಾವು ಮೊದಲೇ ತೀರ್ಮಾನ ಮಾಡಿದ್ದೆವು. ಮತ್ತು ನಾವು ಪ್ರೀತಿಯಿಂದ ತುಂಬ ಇನ್ವಿಟೇಷನ್ ಕೊಟ್ಟಾಗ ಅವರಾಗಿ ಪ್ರೀತಿಯಿಂದ ಹಣ ಕೊಟ್ಟಿದ್ದಾರೆ. ತುಂಬ ಜನ ನಮಗೆ ಕೊಟ್ಟಿದ್ದಾರೆ. ನಾಟಕ ಮುಗಿದ ನಂತರ, ಕಾರ್ಯಕ್ರಮ ಮುಗಿದ 1 ವಾರ ನಂತರವೂ ಕೆಲವರದ್ದು ಹಣ ನಮಗೆ ಬರ್ತಾ ಇತ್ತು. ಹಾಗೆ ಹೊರದೇಶದಲ್ಲಿ ಕೆಲವು ಜನ ಇದ್ದಾರೆ, ಅವರು ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಹೇಳ್ತಾ ಇದ್ದರು, 50ನೇ ವರ್ಷ ನಿಮ್ಮದು ಗೊತ್ತಾಗ್ತದೆ, ತುಂಬ ಚೆನ್ನಾಗಿ ಮಾಡಿದಿರಿ, ಬಹಳ ಒಗ್ಗಟ್ಟಾಗಿ ಇಂಥ ವ್ಯವಸ್ಥಿತವಾಗಿ ಈ ಥರ ಮಾಡಬೇಕಿದ್ರೆ ಸಾಧಾರಣ ಯಾರಿಗೂ ಸಾಧ್ಯ ಇಲ್ಲ. ನಮ್ಮಲ್ಲಿ ಹಿರಿಯರು ತುಂಬ ಜನ ಇದ್ದಾರೆ, ಇವರೆಲ್ಲರೂ ತುಂಬ ಅಷ್ಟು ಆವಾಗ ನಾವು ಇದ್ದವರೇ ಈಗಲೂ ನಾವು ಇದ್ದೇವೆ. ಇವರೆಲ್ಲ ಸಹ ಇಷ್ಟಲ್ಲ, ನಮ್ಮ ಮಹಿಳಾ ಮಂಡಲದವರು ಮತ್ತು ನಮ್ಮ ಎಲ್ಲ ಸದಸ್ಯರು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ ನಾವು. ಸರ್, ಹಾಗಾದ್ರೆ ಪ್ರಾರಂಭದ ದಿನದಿಂದಲೂ ನೀವು ಯೂತ್ ಸೆಂಟರ್ ಕ್ಲಬ್ ಜೊತೆ ಇದ್ದೀರಾ. ನೀವು ಕಂಡಂತೆ, ಅಂದ್ರೆ ನೀವು ಅವಾಗ ಸಣ್ಣವರಿದ್ರಿ, ಬಾಲ್ಯತನ ನಿಮ್ದಾಗಿತ್ತು, ನೀವು ಕಂಡಂತೆ ಯಾವ ರೀತಿ ಆಗಿತ್ತು ಯೂತ್ ಸೆಂಟರ್ ಕ್ಲಬ್ ಪ್ರಾರಂಭದ ದಿನಗಳು ಹೇಗೆ? ಪ್ರಾರಂಭ ದಿನದಲ್ಲಿ ನಮ್ಮಲ್ಲಿ ಯಾವುದೇ ಯಾರು ಹಣ ಎನ್ನುವುದಿಲ್ಲ, ಆದರೆ ಪ್ರೀತಿ ಬಾಂಧವೇ ನಮ್ಮದು ಹಣ. ಆಟ ಆಡುವಂಥದ್ದೇ ನಮಗೆ ಇಲ್ಲಿ ಭಾಳ ಒಂದು ದೊಡ್ಡ ವಿದ್ಯೆ. ಆವಾಗ ತುಂಬ ನಾನೆಲ್ಲ ಪಾಸ್ ಆಗಬೇಕಿದ್ರೆ 35 ಮಾರ್ಕ್ ಜಸ್ಟ್ ಪಾಸ್ ಆಗುವಂಥದ್ದೆಲ್ಲ ಇತ್ತು. ನಮಗೆ ಆಟವೇ ತುಂಬ ಮುಖ್ಯ ಆಗಿತ್ತು. ಆಟ ಆಡೋದೇ ಬಹಳ ನಮ್ಮದೊಂದು ಜೀವ. ನಮ್ಮದು ಅದರಲ್ಲಿ ಅದು ಯಾವ ಥರ ಎಲ್ಲ ಆಟ ಆಡಿದ ಹೆಸರು ಪಟ್ಟಿ ಮಾಡಿದರೆ ಒಂದು 50 ಥರದ ಆಟ ಎಲ್ಲ ಇತ್ತು.
ಮರಕ್ಕೆ ಹತ್ತಿ ಮರಮಂಗ ಆಡುವಂಥದ್ದು, ಮರ ಕೋತಿ ಆಡುವಂಥದ್ದು, ಕ್ರಿಕೆಟ್, ಕಬಡ್ಡಿ, ಇವು ಎಲ್ಲ ಥರದ್ದು ಬಾಲನ್ನು ಮೇಲೆ ಬಿಸಾಡಿ ಹಿಡಿದು ಹೊಡೆಯುವಂಥದ್ದು. ಅದು ಇವತ್ತು ನಾವು ಅದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಅದನ್ನು ನಾವು ಖುಷಿ ಮಾಡಿ ಎಂಜಾಯ್ ಮಾಡ್ತಿದ್ದೆವು. ಆದರೆ ಈಗಿನ ಕಾಲದಲ್ಲಿ ಏನಂತೇಳಿ ಓದುವಂಥದ್ದು ಒಂದೇ, ಓದಿ ರ್ಯಾಂಕ್ ತಗೊಳ್ಳಿ, 100ಕ್ಕೆ 100 ಮಾರ್ಕ್ ತಗೊಳ್ಳಿ ಒಂದೇ ಅಲ್ಲದೆ ಆ ಆಟ ಆಡುವಂಥದ್ದು ಎಲ್ಲಿ ಕೂಡ ಕಾಣ್ತಾ ಇಲ್ಲ. ನಾವು ಆಗ ಆಟ ಆಡಿದ್ದನ್ನು ಈಗ ಕೂಡ ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಇದ್ದವರೆಲ್ಲರೂ ನಾವು ಅದನ್ನು ಈಗಲೂ ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ಆವಾಗ ಒಂದು ಆಟ ಆಡಿದ್ದನ್ನು ಈಗಲೂ ನಮಗೆ ಈಗ ನಿನ್ನೆ ಮೊನ್ನೆ ಮಾಡಿದಾಗೆ ಇರ್ತದೆ, ಬಹಳ ಬೇಜಾರು ಅನ್ನಿಸ್ತದೆ. ಅದು ವಿಶೇಷ ಅಂತ ಹೇಳಿದರೆ ಅದುವೇ ಜನ ಈಗ ಮತ್ತೆ ನಾವು ಒಂದಾಗಿದ್ದೇವೆ, ಮತ್ತು ವಿಶೇಷ ಕೆಲ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮೇಲಿನ ಇದರಲ್ಲಿ ಯೋಗ ಕ್ಲಾಸ್ ಆಗ್ತಾ ಇದೆ, ಮತ್ತು ಇಲ್ಲೊಂದು 48 ವಾರದ್ದು ಒಂದು ಭಜನಾ ಕಾರ್ಯಕ್ರಮವನ್ನು ಗಜೇಂದ್ರ ಪೂಜಾರಿ ಅಂತ ಇದ್ದಾರೆ, ಇವರ ಸಾರಥ್ಯದಲ್ಲಿ ಸುಮಾರು 60 ಮಕ್ಕಳು ಇದರ ಒಳಗೆ ಕೂತ್ಕೊಂಡು 60 ಮಕ್ಕಳು ಇಲ್ಲಿ ಪರಿಸರದ ಎಲ್ಲ ಮನೆ ಮಂದಿ ಮಕ್ಕಳನ್ನು ತಂದು ಇಲ್ಲಿ ಯೂತ್ ಸೆಂಟರಲ್ಲಿ ಭಜನೆ ಕಾರ್ಯಕ್ರಮ ಕಲಿಸ್ತಾರಂತೆ. ಅಲ್ಲಿಗೆ ನಮ್ಮ ಮಕ್ಕಳನ್ನು ತಂದು ಬಿಡುವ ಅಂತ ಅವರು ಇಲ್ಲಿ ತಂದು ಬಿಡ್ತಾ ಇದ್ರು. ಅವರಿಗೆಲ್ಲವನ್ನು ಫ್ರೀಯಾಗಿ ಮಾಡಿ ಮತ್ತು 48 ದಿವಸದಲ್ಲಿ ಸದ್ಯಕ್ಕೆ ಆ ಟೈಮಲ್ಲಿ ನಿಲ್ಲಿಸಿದೆ. ಮತ್ತೆ ಮಾಡಬೇಕು ಅನ್ನೋ ಇನ್ನೊಂದು ವಿಚಾರ ಇದೆ. ಇದಕ್ಕೆ ನಮಗೆ ಗಜೇಂದ್ರ ಪೂಜಾರಿ ಅಂತ ತುಂಬ ಸಂಪ್ರದಾಯವಾಗಿ ಎಲ್ಲವರಿಗೆ ಎಲ್ಲ ವಿಧಿವಿಧಾನಗಳೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಅವರ ಮಾರ್ಗದರ್ಶನದಲ್ಲಿ ಮೊನ್ನೆದು ಕಾರ್ಯಕ್ರಮ ಆಯಿತು. ಕೆಲವು ವಿಶೇಷ ಕಾರ್ಯಕ್ರಮ, ಈಗ ಉದಾಹರಣೆಗೆ ಆಟಿಡುಂಜಿ ದಿವಸ ಕಾರ್ಯಕ್ರಮ, ಅದನ್ನು ಬಹಳ ಚೆನ್ನಾಗಿ ವಿಜೃಂಭಣೆ ನಾವು ಮಾಡ್ತಾ ಇದ್ದೇವೆ. ಇದನ್ನು ಕೂಡ ಎಲ್ಲರೂ ಸ್ವಚ್ಛ ಭಾರತ್ ತುಂಬ ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಸ್ವಚ್ಛ ಪಡ್ಲಿ ಅಂತಲೇ ಇದೆ, ಅದರ ಮುಖ್ಯಸ್ಥರು ಕೂಡ ನಾವೇ. ಅಂದರೆ ಇಲ್ಲಿ ಬೇರೆ ಬೇರೆ ಕ್ಲಬ್ ಸಂಘ ಸಂಸ್ಥೆಯವರ ಹತ್ರ ಹೋಗಿ ನಿಮ್ಮ ಕಡೆ ಒಂದು ಸ್ವಚ್ಛತೆ ಮಾಡುವಂಥ, ಅದಕ್ಕೆ ನಮಗೆ ಪರಿಕರಗಳನ್ನು ರಾಮಕೃಷ್ಣ ಮಿಷನ್ ಒದಗಿಸಿದ್ರು. ಇಂಥ 10 ಹಲವು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ. ಮೊನ್ನೆ ನಾನು ಇಲ್ಲಿ ಯೋಗದಲ್ಲಿ ಇಲ್ಲಿ ಹೇಳಬೇಕಿದ್ರೆ ನಾವೆಲ್ಲರೂ ಸಾಧಾರಣ 60ಕ್ಕಿಂತ ಮೇಲೆ ಇದ್ದೇವೆ. ಅದು ಈ ಚಟುವಟಿಕೆಯಿಂದ ಇನ್ನು 60ಕ್ಕಿಂತ ನಾವು ಕೆಳಗೆ ಬರಬೇಕು, 58 ಬರಬೇಕು. ಯಾಕೆಂದರೆ ನಮಗೆ ಇಲ್ಲಿ ಮಕ್ಕಳೆಲ್ಲ ಇಲ್ಲ, ಹೊಸದಾಗಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಇದ್ದಷ್ಟು ದಿವಸ ಹೀಗೆ ಹೋಗಲಿ ಎನ್ನುವ ಭಾವನೆಯಿಂದ ಅತ್ಯಂತ ಪ್ರೀತಿಯಿಂದ ಖುಷಿಯಿಂದ ಎಲ್ಲ ಇದ್ದೇವೆ. ಅದಕ್ಕೆ ಪೂರಕವಾಗಿ ಮಹಿಳೆಯರು ಕೂಡ ನಮಗೆ ಪೂರಕವಾಗಿ ಇರ್ತಾರೆ. ಯೂತ್ ಸೆಂಟರ್ ಅಂಗನವಾಡಿ ಯಾವಾಗ ಸ್ಟಾರ್ಟ್ ಆಯ್ತು ಸರ್? 2009ರಲ್ಲಿ ಪ್ರಾರಂಭ ಆಯಿತು. ಈಗ ತನಕ ಪೂರ್ಣ ರೀತಿಯಲ್ಲಿ ಅವರಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲ ಮಾಡ್ತಾ ಇದ್ದೇವೆ. ಅದು ಯಾವುದೇ ಅದಕ್ಕೆ ಬಾಡಿಗೆಯನ್ನು ನಾವು ತೆಗೆದುಕೊಳ್ತಾ ಇಲ್ಲ. ನೋಡಿ, ಅದರಂತ ಅವರಿಗೆ ಬೇಕಾಗಿ ಈ ಥರ ಒಂದು ಇದನ್ನು ಕೂಡ ಮಾಡಿದ್ದೇವೆ. ಇಲ್ಲಿ ಮೆಟ್ಲಿತ್ತು, ಇಷ್ಟು ಅಗಲದಲ್ಲಿ ಮೆಟ್ಲಿತ್ತು, ಜಾಗ ಇರಲಿಲ್ಲ. ಅದಕ್ಕೆ ಬೇಕಾಗಿ ಈ ಮೆಟ್ಲನ್ನು ನೋಡಿ ಈ ಥರ ಮಾಡಿದ್ದೇವೆ ಮಕ್ಕಳಿಗೆ ಬೇಕಾಗಿ. ಮತ್ತು ಈ ಸಲ ಸುಣ್ಣ ಬಣ್ಣ ಎಲ್ಲ ಈ ಸಲ ಮಾಡಿದ್ದು, ಮಕ್ಕಳಿಗೆ ಆದಷ್ಟು ತೊಂದರೆ ಆಗದಾಗೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇಲ್ಲಿ. ಹಾಗೆ ಯೋಗ ಶಿಕ್ಷಣ ಅಂದರೆ ಏನು? ಯೋಗ ಅಂತ ಹೇಳಿದರೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಅದು ಸಂಸ್ಥೆ ಇದೆ. ಅದು ಮಂಗಳೂರಲ್ಲಿ ಸಾಧಾರಣ 134 ಶಾಖೆ ಈಗ ಆಲ್ರೆಡಿ ಇದೆ. ಇಡೀ ಮಂಗಳೂರಲ್ಲಿ ಎಲ್ಲ ಸಂಘ ಸಂಸ್ಥೆ ಎಲ್ಲ ಕಡೆಯಲ್ಲಿ ಆಗ್ತಾ ಇದೆ. ಅದು ಫ್ರೀಯಾಗಿ 41 ಶಿಬಿರ, ಅದು ಮತ್ತೆ ನಿತ್ಯ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಕೂಡ ಸಾಧಾರಣ 4 ವರ್ಷದ ಹಿಂದೆ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದು ಹೆಚ್ಚು ಜಾಗ ಇಲ್ಲ, ಮ್ಯಾಕ್ಸಿಮಮ್ ಅಂದರೆ 20 ಜನಕ್ಕೆ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಆದರೂ ಅದು ಪ್ರತಿನಿತ್ಯ ಇಲ್ಲಿ ನಡೀತಾ ಇದೆ. ಸುಮಾರು ಒಂದು 5ರಿಂದ 6, 8ರಿಂದ 10 ಅಷ್ಟು ಜನ ಎಲ್ಲ ಇರ್ತಾರೆ. ಅದು ಈಗಲೂ ದಿನನಿತ್ಯ ನಡೀತಾ ಇದೆ. ಅದೊಂದು ಭಾಳ ನಮಗೆ ಸಂತೋಷ ಸುದ್ದಿ. ಮೊದಲು ಹೊರಗಿಂದ ಬರ್ತಾ ಇದ್ರು, ಈಗ ನಮ್ಮ ಸದಸ್ಯರು, ಮಹಿಳಾ ಸದಸ್ಯರು ಮತ್ತು ನಮ್ಮ ಸದಸ್ಯರು ಅಲ್ಲಿಗೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಗ್ರೌಂಡ್ ಇದೆ, ಪ್ರತಿ ಭಾನುವಾರ ನಾವು ಅಲ್ಲಿ ವಾಲಿಬಾಲ್ ಆಡ್ತಾ ಇದ್ದೇವೆ. ಈ ಏಜಲ್ಲಿ ಕೂಡ ನಾವು ವಾಲಿಬಾಲ್ ಆಡಿ ಒಂದು 20 ಮಂದಿ ಬರ್ತಾರೆ ಅವರೆಲ್ಲರೂ. ಅದು ತುಂಬ ಕಾಂಪಿಟೇಷನ್ ಆಗಿ ಆಡುವಂಥದ್ದಲ್ಲ, ನಮ್ಮ ಎಂಜಾಯ್ಗೆ ಬೇಕಾಗಿ, ನಮ್ಮ ಖುಷಿಗೆ ಬೇಕಾಗಿ ನಾವು ಅಲ್ಲಿ ಆಡ್ತಾ ಇದ್ದೀವಿ ಈಗಲೂ ಸಹ. ಎಸ್, ಈಗ ನಮ್ಮ ಜೊತೆ ಯೂತ್ ಸೆಂಟರ್ ಕ್ಲಬ್ ಪಡೀಲ್ನ ಕಾರ್ಯದರ್ಶಿ ಉದಯಚಂದ್ರ ಕೆಪಿ ಅವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನೀವು ಹಾಗೆ ರಾಮಕೃಷ್ಣ ಮಿಷನ್ ಇದರಲ್ಲಿ ಕೂಡ ಇದ್ದೀರಾ ಅಂತ ಗೊತ್ತಾಯ್ತು. ಇದಕ್ಕೂ ಹಾಗೆ ಯೂತ್ ಸೆಂಟರ್ ಕ್ಲಬ್, ಈ ಎರಡರಲ್ಲೂ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಿ? ಆ್ಯಕ್ಚುಲಿ ರಾಮಕೃಷ್ಣ ಮಿಷನ್ ಇದು ಸ್ವಚ್ಛತೆಯ ಕಾರ್ಯಕ್ರಮ. ಆ ಸ್ವಚ್ಛತೆಯ ಕಾರ್ಯಕ್ರಮ ಇರೋದು ಬೆಳಿಗ್ಗೆ, ಪ್ರತಿ ಭಾನುವಾರ ಬೆಳಿಗ್ಗೆ 7:30ಯಿಂದ 9:30ವರೆಗೆ ಒಂದು ಸ್ವಚ್ಛತೆಯ ಶ್ರಮದಾನ ಅಂತ ಮಾಡ್ತೇವೆ. ಈ ಏರಿಯಾದಲ್ಲಿ ಒಬ್ಬರು ನಾಯಕರು ಅಂತಿದ್ದಾರೆ, ಅವರು 1 ವರ್ಷ ಕಂಟಿನ್ಯೂ ಆಗಿ ಆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆಮೇಲೆ ಪ್ರತಿ ಜಾಗದಲ್ಲಿ ಒಂದೊಂದು ತಂಡ ಮಾಡಬೇಕು ಅನ್ನೋ ಪ್ರಸ್ತಾವ ಬಂದಾಗ ಆ ನಾಯಕರು ನಮ್ಮ ಕ್ಲಬ್ಬನ್ನು ಬಂದು ಸಂಪರ್ಕಿಸಿದ್ರು, ನೀವು ಇಲ್ಲಿ ಒಂದು ತಂಡ ಮಾಡಬೇಕು ಅಂತೇಳಿ. ಸೊ ನಾವು ಅದರ ಜವಾಬ್ದಾರಿ ನಾನು ತಗೊಂಡೆ. ಕಳೆದ 4 ವರ್ಷದಿಂದ ನಾವು ರಾಮಕೃಷ್ಣ ಮಿಷನ್ ಜೊತೆ ಸೇರಿ ಎಲ್ಲ ಕಡೆ ಏನೇನು ಕೆಲಸ ಮಾಡ್ತಾ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಪ್ರಸ್ತುತ ಈ ವರ್ಷ ಒಂದು ದೊಡ್ಡ ಕಲ್ಪನೆ ಇದೆ ರಾಮಕೃಷ್ಣ ಮಿಷನ್ಗೆ. ಪ್ರತಿ ಮನೆಯಲ್ಲಿ ಉಂಟಾಗುವಂಥ ತ್ಯಾಜ್ಯವನ್ನು ಅವರ ಮನೆಯಲ್ಲೇ ಒಂದು ಪಾಟ್ ಕಂಪೋಸಿಂಗ್ ಅಂತ ಹೇಳ್ತಾರೆ, ಮಡಿಕೆಯಲ್ಲಿ ಗೊಬ್ಬರವನ್ನು ಮಾಡುವಂಥ ಒಂದು ದೊಡ್ಡ ಒಂದು ಆಂದೋಲನ. ಆ ಕಾರ್ಯಕ್ರಮದ ಜೊತೆ ನಾವು ಈ ಸರಿ ಅದಕ್ಕೆ ಕೈ ಜೋಡಿಸಿದ್ದೀವಿ. ಈಗಾಗಲೇ ನಾವು ನಮ್ಮ ಕ್ಲಬ್ಬಿನ ವತಿಯಿಂದ ನಮ್ಮ ಈ ಕ್ಲಬ್ಬಿನ ಸುತ್ತಮುತ್ತ ಇರುವ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡಿಸಿ ಈ ಕಾರ್ಯಕ್ರಮವನ್ನು ದೊಡ್ಡ ಯಶಸ್ವಿ ಮಾಡಿ, ಈ ಪಡೀಲಲ್ಲಿ ಒಂದು ಕಸನು ಸಿಗದೆ ಇಲ್ಲಿ ನಾವು ಆಂಥೋನಿ ವೇಸ್ಟ್ನವರಿಗೆ ನೋ ಎಂಟ್ರಿ ಅನ್ನೋ ಒಂದು ಬೋರ್ಡನ್ನು 1 ವರ್ಷದೊಳಗೆ ಹಾಕಬೇಕು ಅನ್ನೋ ಒಂದು ದೊಡ್ಡ ಕಲ್ಪನೆ ಇದೆ. ಅದಕ್ಕೆ ನಮಗೆ ರಾಮಕೃಷ್ಣ ಮಿಷನ್ ಅವರು ಎಲ್ಲ ರೀತಿಯಿಂದ ಸಹಕಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಪಡೀಲ್ನ ಬಸ್ ಸ್ಟ್ಯಾಂಡ್ ಕೂಡ ಅದು ನಿಮ್ಮಿಂದಲೇ ಆಗಿದ್ದಂತ? ಆ್ಯಕ್ಚುಲಿ ನಮ್ಮಿಂದ ಆಗಿದ್ದಲ್ಲ, ಈ ಎಲ್ಲ ಕಡೆ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ಗಳ ಅವಶ್ಯಕತೆ ಇದೆಯೋ ಅದರದ್ದೊಂದು ಸರ್ವೆ ಮಾಡಿದರು ನಮ್ಮ ಸ್ವಾಮೀಜಿ.
ಆವಾಗ ಅವರಿಗೆ ಕಂಡು ಬಂತು ಪಡೀಲಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಅಂತೇಳಿ. ಆವಾಗ ನಾವು ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಿ ಏನಕ್ಕೆ ನಾವು ಇದಕ್ಕೆ ತುಂಬ ಅದಕ್ಕೆ ಒತ್ತಾಯ ಮಾಡಿದ್ದೇವೆ ಅಂತ ಹೇಳಿದರೆ, ಪಡೀಲು ಒಂದು ಪ್ರಾಮಿನೆಂಟ್ ಜಾಗ, ಇದು ನ್ಯಾಷನಲ್ ಹೈವೇ. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಇಲ್ಲಿ ನಿತ್ಯ ನಿರಂತರ ಪ್ರಯಾಣಿಕರು ಹೋಗ್ತಾ ಬರ್ತಾ ಇದ್ದಾರೆ. ಕಳೆದ 2 ವರ್ಷದ ಹಿಂದೆ ಈ ಹೈವೇ ಆಗುವ ಟೈಮಲ್ಲಿ ಅಲ್ಲಿರುವ ಬಸ್ ಸ್ಟ್ಯಾಂಡನ್ನು ಹೊಡೆದಾಕಿದ್ರು ಕಾರ್ಪೊರೇಷನ್ ಅವರು. ಅಲ್ಲಿ ಜನರ ಪರಿಸ್ಥಿತಿ ನೋಡಿ ಆಟೋ ಮಾಲಕರು ಮತ್ತು ಚಾಲಕರು ಸೇರಿ ಒಂದು ತಾರ್ಪಾಲ್ ಕಟ್ಟಿಕೊಂಡು ಒಂದು ಟೆಂಪರರಿ ಬಸ್ ಸ್ಟ್ಯಾಂಡ್ ಅಂತ ಮಾಡಿದ್ರು. ಸೊ ನಾನು ಸ್ವಾಮೀಜಿ ಅವರಿಗೆ ಇದರ ಬಗ್ಗೆ ಒತ್ತಾಯ ಮಾಡಿದ ಮೇಲೆ ನಮ್ಮೆಲ್ಲ ಒತ್ತಾಯದಿಂದ ಅವರ ಸಂಪೂರ್ಣ ಸಹಕಾರದಿಂದ ಅದೊಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ರಾಮಕೃಷ್ಣ ಮಿಷನ್ ಅವ್ರ ಕಾರಣ. ನಾವು ನೆಪ ಮಾತ್ರ ಅಂತ ಹೇಳ್ಬೋದು ಆ ವಿಷಯದಲ್ಲಿ. ಸರ್, ಹಾಗೆ ನೀವು ಕಂಡಂತೆ ಅಂದ್ರೆ 2 ವರ್ಷ ಆಯ್ತು ನೀವು ಇದಕ್ಕೆ ಜಾಯಿನ್ ಆಗಿ, ನೀವು ಕಂಡಂತೆ ಯೂತ್ ಸೆಂಟರ್ ಕ್ಲಬ್ ಅಲ್ಲ, ನಾನು ಕಾರ್ಯದರ್ಶಿಯಾಗಿ 2 ವರ್ಷ ಆಯ್ತು. ನಾನು ಬಾಲ್ಯದಿಂದ ನನಗೀಗ 50 ವರ್ಷ. ಆದರೆ ನಾನು ನನಗೆ ಬುದ್ಧಿ ಬಂದಿದ್ದರಿಂದ ನಾನೀಗ ಈ ಕ್ಲಬ್ಬಿನ ಸದಸ್ಯನಾಗಿಯೇ ಇದ್ದೇನೆ. ನಮಗೆ ಅದೇ ನಮ್ಮ ಹಿರಿಯರೊಂದು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೀಗ ನಡೆದುಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕಂತ ಹೇಳಿದ್ರೆ, ನಾವೆಲ್ಲ ಸೇರಿ ಸಮಾಜಕ್ಕೋಸ್ಕರ ಏನಾದರೂ ಕೊಡಬೇಕನ್ನೋ ಉದ್ದೇಶದಿಂದನೇ ಈ ಕ್ಲಬ್ಬನ್ನು ಮಾಡಿದ್ದು. ನಾವು ಈಗಲೂ ಅದೇ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ವಿ. ಸಂವೇದನದ ಮಕ್ಕಳಿಗಾಗಲಿ, ಸಾನ್ನಿಧ್ಯದ ಮಕ್ಕಳಿಗಾಗಲಿ, ಆಮೇಲೆ ಹಿರಿಯ ವೃದ್ಧರಿದ್ದಾರೆ ಅವರನ್ನು ಅನಾಥ ಅಭಯಾಶ್ರಮ ಅಲ್ಲೆಲ್ಲ ನಾವು ಹೋಗ್ಬಿಟ್ಟು ಒಂದು ದಿನ ಅವ್ರ ಜೊತೆ ಇದ್ದು ಬರಬೇಕಾದ್ರೆ ನಮಗೆ ಅದರಲ್ಲಿರುವಂಥ ಖುಷಿ, ನಮಗೆ ಎಷ್ಟು ಕಾಸು ಕೊಟ್ಟರು ನಮಗೆ ಆ ಖುಷಿ ಸಿಗ್ತಿಲ್ಲ. ಆ ಕಾರ್ಯಕ್ರಮನ ಹೀಗೆ ಮುಂದುವರಿಸಬೇಕು. ಸಮಾಜದಿಂದ ನಮ್ಗೆ ಏನಾದ್ರು ಒಂದು ಒಳ್ಳೆಯದೊಂದು ಕೆಲಸ ಆಗಬೇಕು. ಯೂತ್ ಸೆಂಟರ್ ಅನ್ನೋ ಕ್ಲಬ್ಬಿನ ಹೆಸರು ಇಡೀ ಪಡೀಲಿನಲ್ಲಿ ಇಷ್ಟೆಲ್ಲ ಜನರ ಬಾಯಲ್ಲಿ ಇರಬೇಕು ಅನ್ನೋ ಒಂದು ಆಸೆ ನಮ್ಮೆಲ್ಲರಲ್ಲಿರೋದು. ಅದೇ ಒಂದು ಉದ್ದೇಶಕ್ಕೋಸ್ಕರನೇ ನಾವು ಈ ಕೆಲಸ ಮಾಡೋದು. ಅದೊಂದು ಉದ್ದೇಶಕ್ಕೋಸ್ಕರನೇ ನಾನು ರಾಮಕೃಷ್ಣ ಮಠದ ಸ್ವಚ್ಛತಾ ಆಂದೋಲನವನ್ನು ಈ ಕ್ಲಬ್ಬಿನ ಜೊತೆ ಜೋಡಿಸಿಕೊಂಡು ಹೋಗ್ತಾ ಇರೋದು. ಸರ್, ಈಗ ಒಂದು ಜನಸೇವೆ ಮಾಡಬೇಕಾದ್ರೆ ಇಷ್ಟು ಅಂತ ಒಂದು ಹಣ ಕೂಡ ಬೇಕಾಗುತ್ತೆ ನಮ್ಮ ಜೊತೆ. ಈ ಒಂದು ಸಂಸ್ಥೆಗೆ ಎಲ್ಲಿಂದ ಈ ಧನ ಸಹಾಯ ಎಲ್ಲ ಬರುತ್ತೆ? ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಕ್ಲಬ್ಬಿದು ಮೆಂಬರ್ಶಿಪ್ ತಿಂಗಳಿಗೆ 5 ರೂಪಾಯಿ. ಅದನ್ನು ನೀವು ಪ್ರತಿ ಆಗಸ್ಟ್ 15ಕ್ಕೆ ನಮ್ಮದು ವಾರ್ಷಿಕ ಮಹಾಸಭೆ ಆಗುತ್ತೆ. ಅವತ್ತು ನೀವು ಒಂದು ತಿಂಗಳಿಗೆ 5 ರೂಪಾಯಿ ಅಂದರೆ ಒಂದು ವರ್ಷಕ್ಕೆ 60 ರೂಪಾಯಿ. ಅವತ್ತು ನೀವು ಪೂರ್ತಿ ಹಣ ಕಟ್ಟಿದ್ರೆ ಅದರಲ್ಲೂ 10 ರೂಪಾಯಿ ಡಿಸ್ಕೌಂಟ್ ಮಾಡಿ ನಾವು 50 ರೂಪಾಯಿನೇ ಇದರಲ್ಲಿ ಸದಸ್ಯತೆ ತಗೊಳ್ಳೋದು. ಈ ಥರದ ಕ್ಲಬ್ ನನಗೆ ಗೊತ್ತಿದ್ದಂಗೆ ಮಂಗಳೂರಲ್ಲಿ 50 ವರ್ಷ ಪೂರ್ತಿ ಮಾಡಿದ್ರೆ ಯಾರು ನಂಬಲಿಕ್ಕಿಲ್ಲ. ಆದರೂ ಸಾರ್ವಜನಿಕರ ಒಂದು ಇದರಿಂದಾಗಿ ಮತ್ತು ನಮ್ಮ ತುಂಬ ಸದಸ್ಯರು ವಿದೇಶದಲ್ಲಿದ್ದಾರೆ. ಆಮೇಲೆ ತುಂಬ ದಾನಿಗಳು. ಇವಾಗ ನಾವೊಂದು ಸಾನ್ನಿಧ್ಯದ ಕಾರ್ಯಕ್ರಮ ಮಾಡ್ತೀವಿ ಅಂದರೆ, ಒಬ್ಬರು ಫಿಲೋಮಿನಾ ಅಂತ ಒಬ್ಬರು ನಮ್ಮದು ಮಹಿಳಾ ಮಂಡಲದ ಸದಸ್ಯ ಇದ್ದಾರೆ. ಅವರ ತಂಗಿ ಫಾರಿನಲ್ಲಿದ್ದಾರೆ. ಅವ್ರು ಪ್ರತಿ ವರ್ಷ ಹೇಳ್ತಾ ಇದ್ದಾರೆ, ಆ ಕಾರ್ಯಕ್ರಮ ಯಾವಾಗಲೂ ನಡೀಲಿ, ನನ್ನ ಕಡೆಯಿಂದ ನಂದು ಒಂದು ಸಹಾಯಧನ ಇದೆ ಅಂತೇಳಿ. ಅದೇ ಥರ ಪ್ರತಿ ಕಾರ್ಯಕ್ರಮಕ್ಕೂ ನಮ್ಗೆ ಬೇರೆ ದಾನಿಗಳು ಅದನ್ನು ಕೊಡ್ತಾ ಇದ್ದಾರೆ. ಅದೇ ಒಂದು ನಮಗೆ ಪ್ರೇರಣೆ ಆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ. ಹಾಗೆ ಒಂದು ಬಿಲ್ಡಿಂಗ್ ಕೂಡ ಕಟ್ಟಿದ್ದೀರಾ ನಿಮ್ಮದೇ ಇದರಲ್ಲಿ. ಇಲ್ಲಿಂದ ಯಾವ ರೀತಿಯಾಗಿ ಧನ ಸಹಾಯ ಸಿಗುತ್ತೆ? ಬಿಲ್ಡಿಂಗ್ ಕಟ್ಟುವ ಟೈಮಲ್ಲಿ ನಾವು ಆ್ಯಕ್ಚುಲಿ ಒಂದು ಯಾವುದೋ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಸ್ವಲ್ಪ ಕಾಸು ಇಟ್ಟಿದ್ದು, ಅದರಲ್ಲೇ ನನಗೆ ಬಡ್ಡಿ ಬಂದ ಇದರಲ್ಲಿ ನಾವು ಇದು ಮಾಡಿದ್ದು, ಈ ಬಿಲ್ಡಿಂಗ್ ಇದು ಮಾಡಿದ್ದು. ಆದರೆ ಆ ಟೈಮಲ್ಲಿ ನಮಗೆ ವಿದೇಶದಲ್ಲಿದ್ದ ನಮ್ಮದು ಸದಸ್ಯರು ತುಂಬ ಹೆಲ್ಪ್ ಮಾಡಿದರು. ಅದರಿಂದಾಗಿ ಈ ಬಿಲ್ಡಿಂಗ್ ಇಷ್ಟು ಮೇಲೆ ಹೋಗಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಯೂತ್ ಸೆಂಟರ್ ಕ್ಲಬ್ ಪಡಿನ ಸಲಹೆಗಾರರು ಹಾಗೆ ಸದಸ್ಯರಾದಂತಹ ಗಜೇಂದ್ರ ಪೂಜಾರಿ ಅವರಿದ್ದಾರೆ. ಸರ್, ನಮಸ್ತೆ. ಸರ್, ನಾವು ಕೇಳುವಾಗೆ ಮಹಿಳಾ ಘಟಕದ ಬಗ್ಗೆ ಇವಾಗ ನೀವು ಒಂದು ಸ್ವಲ್ಪ ಮಾತಾಡ್ಬೋದು ನಮ್ಮ ಜೊತೆ? ಯೂತ್ ಸೆಂಟರ್ ಅಂದರೆ ಯೂತ್ ಸೆಂಟರ್ನ ಜೊತೆಗೂಡಿ ಮಹಿಳಾ ಘಟಕ ನಮ್ಮ ಮನೆಯವರೇ ಸದಸ್ಯರಾಗಿರ್ತಾರೆ. ಸೊ ಅದನ್ನು 10 ವರ್ಷದ ಹಿಂದೆ ಆ ಸಂಸ್ಥೆ ಸ್ಥಾಪನೆ ಆಯಿತು. ಅದರಲ್ಲಿ ಸಹ 60 ಜನ ಮಹಿಳಾ ಸದಸ್ಯರಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಟ್ಟಿಗೆ ಜೋಡಿಸಿಕೊಂಡು, ಪೂರಕವಾಗಿ ಜೋಡಿಸಿಕೊಂಡು, ನಮ್ಮದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಘಟಕ ಮತ್ತು ನಮಗೆ ಸೇರಿ ಕಾರ್ಯಕ್ರಮ ಮಾಡೋದಾದರೆ 8 ದಿನ ಮಾಡ್ತೇವೆ. ಕುಟುಂಬ ಮಿಲನ ಅಂದರೆ ವಿಶೇಷ ಕಾರ್ಯಕ್ರಮ ಮಾಡ್ತೇವೆ. ಎಲ್ಲ ಕುಟುಂಬ ಸದಸ್ಯರು ಸೇರಿ ಮಾಡುವಂಥ ಕುಟುಂಬ ಮಿಲನ ಅಂದರೆ ಬೆಳಗಿಂದ ರಾತ್ರಿವರೆಗೆ ಅಲ್ಲಿ 3 ಹೊತ್ತಿದ ಭೋಜನ ಕೂಡ ಮಾಡಿ ಖಾಲಿ ಮನೆಗೆ ಹೋಗುವಂಥದ್ದು ಕಾರ್ಯಕ್ರಮ. ಆದರೆ ಕುಟುಂಬ ಮಿಲನ ಅಲ್ಲಿ ವಿಶೇಷವಾಗಿ ನಮ್ಮ ಕುಟುಂಬದ ಸದಸ್ಯರಿಂದ ಮಾಡುವಂಥ ಕಾರ್ಯಕ್ರಮದಿಂದ ನಮ್ಮ ಕುಟುಂಬದ ಎಲ್ಲ ಅಜ್ಜ ಅಜ್ಜಿ ಎಲ್ಲರೂ ಭಾಗವಹಿಸಿರೋದ್ರಲ್ಲಿ, ಮನೆಯಲ್ಲಿ ಯಾರೆಲ್ಲಿದ್ದಾರೋ ಅವರು ಭಾಗವಹಿಸಬೇಕಾದ್ರೆ ಅಷ್ಟು ಅಂಥ ಕುಟುಂಬ ಮಿಲನ ಕಾರ್ಯಕ್ರಮ ಕೂಡ ಈ ಸಂಸ್ಥೆಯಿಂದ ನಡೆದು ಬಂದಿದೆ. ಹಾಗೆ ಆಟೊಂದೇ ಕೂಡ ನಮ್ಮ ಮುಂಚಿನ ಸಂಪ್ರದಾಯಗಳು, ಇವರ ಬಾಲಚಂದ್ರ ಹೇಳಿದ ಹಾಗೆ ಮುಂಚಿನ ಕೆಲವು ಆಟಗಳು ಉಂಟಲ್ಲ, ಅದನ್ನು ನಾವು ಮರ್ತೋದ ಸ್ಥಿತಿಯಲ್ಲಿದ್ದೇವೆ ಈಗ. ಈ ಕೋಳಿ ಕಟ್ಟ ಅಂಥದ್ದೆಲ್ಲ ಆ ಕಾರ್ಯಕ್ರಮಗಳು ಇಲ್ಲಿ ಮಾಡಿದ್ದೇವೆ. ಗೋಳಿ ಆಡುವಂಥದ್ದು, ಕುಟ್ಟಿದೊನ್ನೆ ಆಡುವಂಥದ್ದು, ಅದನ್ನು ಪುನಃ ನಮ್ಮ ಚಿಕ್ಕ ಸದಸ್ಯರಿಗೆ ತಿಳಿಸುವಂಥ ಕಾರ್ಯಕ್ರಮವನ್ನು ಈ ಸಂಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಈ ಒಂದೇ ಒಂದು ಅಚ್ಚುಕಟ್ಟು, ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಒಂದು, ಮತ್ತು ಸಮಯಬದ್ಧವಾಗಿ ಮಾಡಬೇಕು. ಅದು 2 ನಮ್ಮ ಮುಖ್ಯ ಉದ್ದೇಶ. ಆ ಸಮಯದಲ್ಲಿ ಆಗುವಂಥದ್ದು ಅಚ್ಚುಕಟ್ಟುತನ ಮತ್ತು ಅದಕ್ಕೆ ಪ್ರಿಪರೇಷನ್, ಅದಕ್ಕೆ ಪೂರ್ವ ತಯಾರಿ ಅಂತ ಹೇಳುವಂಥದ್ದು. ಮತ್ತು ನಮ್ಮ SLC ಇಂದ PUC ಹೋಗೋ ಮಕ್ಕಳಿಗೆ ಪರೀಕ್ಷಾ ಪೂರ್ವ ತಯಾರಿ ಶಿಬಿರ ನಮ್ಮ ಮಹಿಳಾ ಮಂಡಲದ ಕೆಲವು ಟೀಚರ್ಸ್ನವರಿದ್ದಾರೆ, ಅವರ ಮುಖಾಂತರ ಯಶಸ್ವಿಯಾಗಿ ನಿರ್ವಹಿಸ್ತೇವೆ. ಅಂದರೆ ಅವ್ರ ನೆಕ್ಸ್ಟ್ ಈ ಪರೀಕ್ಷೆ ಆದ ನಂತರ ಏನು ಮಾಡಬೇಕು ಅಂತೆಲ್ಲ ವಿಚಾರಗಳನ್ನು ಅವರಿಗೆ ಮಾಡಿದೆ. ಹಾಗೆ ಇಲ್ಲಿ ಭಜನೆ ಕಾರ್ಯಕ್ರಮ ಆಗಲಿ ಎಂಥದಾದರೂ ಶಿಸ್ತುಬದ್ಧವಾಗಿ ಮಾಡುವಂಥದ್ರಿಂದ ನಮಗೆ ಅದರ ಉತ್ತಮವಾದ ಫಲಿತಾಂಶ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಸರ್, ಸಂಘದ ಸದಸ್ಯರ ಯಾವಾಗ ಒಟ್ಟಿಗೆ ಸೇರ್ತೀರಾ? ನಾವು ಒಂದನೇ ಅದೇ ಈ ಕಾರ್ಯಕ್ರಮ ಆಗುವಾಗ ಎಲ್ಲರೂ ಒಟ್ಟಿಗೆ ಸೇರ್ತೇವೆ. ನಾವು ನಮ್ದಂದ್ರೆ ಸಾನ್ನಿಧ್ಯದ ಕಾರ್ಯಕ್ರಮ ಒಂದುಂಟು, ಮತ್ತೆ ಸಂವೇದನ ಕಾರ್ಯಕ್ರಮ, ಹಾಗೆ ತುಂಬ ಹಲವು ಕಾರ್ಯಕ್ರಮದ ಎಲ್ಲರೂ ಒಟ್ಟಿಗೆ ಸೇರಿಸಿ ನಮ್ಮದೇ ಒಂದು ಕಾರ್ಯಕ್ರಮ ನಾವೇ ಅವರಿಗೆ
ಈಗ ಸಾನ್ನಿಧ್ಯ ಮಕ್ಕಳ ಜೊತೆ ಆದರೆ ನಾವು ಅವರಿಗೆ ಒಂದು ಕಾರ್ಯಕ್ರಮ ಕೊಡುವಂಥದ್ದು, ಯಕ್ಷಗಾನದ ಪೀಸ್ ಆಗಲಿ ಅಂಥದ್ದೊಂದು ಪೀಸ್ಗಳನ್ನು ಕೊಟ್ಟು ಅವರಿಗೆ ಮನೋರಂಜನೆ ಕೊಡುವಂಥದ್ದು ವಿಷಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಸರ್, ಇವಾಗ ನಿಮ್ಮ ಸಂಘಟನೆ ಈ ಒಂದು ಸಂಸ್ಥೆಗೆ ಯಾರಾದರೂ ಸೇರ್ಬೇಕಾದ್ರೆ ಯಾವ ರೀತಿಯಾಗಿ ಸೇರ್ಬೋದು? ನಮಗೆ ಅಂದರೆ ಅವ್ರದ್ದು 2-3 ವರ್ಷದಿಂದ ಪರಿಚಯ ಬೇಕು ನಮಗೆ, ಅವರು ಏನು ಎಂಥದ್ದು ಅಂತೇಳಿ. ಎಲ್ಲರನ್ನೂ ಸೇರಿಸುವಂಥ ಕ್ರಮಗಳು ಇಲ್ಲ ಇಲ್ಲಿ. ಅವರು ಪರಿಚಯ ಆಗಿ ನಮ್ಮೊಟ್ಟಿಗೆ ಅವರು ಸೇರ್ತಾರೆ ಅಂತೇಳಿ ನಮಗೆ ಮನಗಂಡ್ರೆ ಅವರನ್ನು ನಾವು ಸದಸ್ಯರಾಗಿ ಸೇರ್ತೇವೆ. ಮತ್ತು ಒಂದಂದರೆ ನಮ್ಮ ಹಿರಿಯ ಸದಸ್ಯರು ಅವರ ಎಂಥದ್ದು ಕೆಲವು ಗೇಮ್ಗಳು ಅಂದರೆ ಉದ್ದೇಶಗಳೇನು ಅದನ್ನು ಅವರು ತಿಳ್ಕೊಳ್ಬೇಕು ಒಂದು. ಮತ್ತು ನಮ್ಮ ಇಲ್ಲಿಗಳೇ ನಮ್ಮ ಕಿರಿಯ ಸದಸ್ಯರು ಹೇಗೆ ಗೌರವ ಕೊಡ್ತೇವೆ, ನಮ್ಮ ಹಿರಿಯ ಸದಸ್ಯರು ನಮ್ಮ ಸ್ಥಾಪಕ ಸದಸ್ಯರಿದ್ದಾರೆ, ಸ್ಥಾಪಕ ಅಧ್ಯಕ್ಷರಿದ್ದಾರೆ, ಅವರಿಗೆ ನಾವು ಹೇಗೆ ಗೌರವ ಕೊಡ್ತೇವೆ, ನಮಗೆ ನಾವು ಅವರಿಗೆ ಕೊಡ್ತೇವೆ, ನಮಗೆ ಇವರೇ ಕೊಡ್ತೇವೆ. ಆ ರೀತಿಯಿಂದ ನಡೆದಿಂದ ನಾವು 50 ವರ್ಷವನ್ನು ಪೂರೈಸಲಿಕ್ಕೆ ನಮಗೆ ಸಾಧ್ಯ ಆಯಿತು ಅಂತ ಹೇಳ್ತೇವೆ. ಒಂದನೇವಾಗಿ ಶಿಸ್ತು, ನಮ್ಮ ಸದಸ್ಯರು ನಮ್ಮ ಹಿರಿಯ ಸದಸ್ಯರಿಗೆ ಕೊಡುವಂಥ ಗೌರವಗಳು, ಅದನ್ನು ಅವರು ನಡ್ಕೊಂಡು ಬಂದ್ರಿಂದ ಇಷ್ಟು ವರ್ಷ ನಮಗೆ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಈ ಮೂಲಕ ಹೇಳ್ತೇವೆ. ಓಕೆ ಸರ್. ಈ ಒಂದು ಸಂಘಟನೆಯ ಕೋಶಾಧಿಕಾರಿ ಉದಯ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್, ಒಂದು ಸಂಘಟನೆ ಅಂದ ತಕ್ಷಣ ಒಗ್ಗಟ್ಟು ಬಹಳ ಮುಖ್ಯ. ಈ ಯೂತ್ ಸೆಂಟರ್ ಕ್ಲಬ್ ಪಡೀಲ್ ಇದರಲ್ಲಿ ಯಾವ ರೀತಿಯಾಗಿ ಒಗ್ಗಟ್ಟು ಇದೆ? ಮೇಡಮ್, ಒಗ್ಗಟ್ಟು ಅಂತ ಅನ್ನೋದಕ್ಕಿಂತ ಎಲ್ಲ ನಾವು ಸೇರಿಕೊಂಡು ಕೆಲಸ ಮಾಡಿ ಅದೇ ನಮಗೆ ಒಗ್ಗಟ್ಟು ಆಗಿ ನಮಗೆ ಈಗಲೂ ನಮ್ಮ ಜೊತೆಗೆ ಇದೆ. ಒಗ್ಗಟ್ಟು ಆಗಬೇಕು ಅಂತ ಹೇಳಿ ಯಾರು ಇಲ್ಲಿ ನಾವು ಇದು ಮಾಡ್ತಾ ಇಲ್ಲ. ಅದು ಚಿಕ್ಕಂದಿನಿಂದಲೇ ಎಲ್ಲ ಸಂಸ್ಥೆಗೆ ಸೇರಿದಂದಿನಿಂದಲೇ ನಾವು ಅದೇ ಥರ ನೇಚರನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಮುಖ್ಯವಾಗಿ ಏನಂತಂದರೆ ಒಂದು ಸದಸ್ಯರು ಇಲ್ಲಿ ಬಂದು ಸೇರಬೇಕಾದ್ರೆ ಸಂಘದ ಏನಿದೆ ಪ್ರೊಸೀಜರ್ಸ್ ಏನಿದೆ ಅಥವಾ ರೂಲ್ಸ್ ಏನಿದೆ ಅವರಿಗೆ ನಾವು ಫಸ್ಟಿಗೆ ಹೇಳ್ತೀವಿ. ಹೇಳಿದ ನಂತರ ಅವರು ನಮ್ಮ ಜೊತೆಗೆ ಅದಕ್ಕೆಲ್ಲ ಒಪ್ಕೊಂಡು ನಮಗೆ ಸೇರಿದ ಮೇಲೆ ಅದೇ ಥರ ನಾವು ಒಗ್ಗಟ್ಟಿಂದ ಮುಂದೆ ಹೋಗ್ತಾ ಇರ್ತೀವಿ. ಆ ದೃಷ್ಟಿಯಲ್ಲಿ ನಾವು ಇಷ್ಟು 50ನೇ ವರ್ಷದ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮಾಡಬೇಕಾದ್ರೆ ಅದೊಂದೇ ಕಾರಣ ಅಂತ ಹೇಳ್ಬೋದು. ಸರ್, ಈಗಲೇ ಹೇಳಿದ್ರಿ ನೀವು ರೂಲ್ಸ್ ಇದೆ ಅಂತ. ಏನಾದರೂ ರೂಲ್ಸ್ ಅಂತಾರೆ ಮೇಡಮ್, ಈಗ ಇಲ್ಲಿ ಯಾವುದೇ ಚಟುವಟಿಕೆಗಳು, ಎಂಥ ಚಟುವಟಿಕೆಗಳು ಇಲ್ಲಿ ನಾವು ಒಂದು ಕ್ಲಬ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇರ್ತವೆ. ಕೆಲವು ಸಂಘ ಸಂಸ್ಥೆಗಳಲ್ಲಿ ಕೆಲವೊಂದು ಗಲಾಟೆಗಳು ಇರ್ತವೆ. ಅಂಥದ್ದಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಯಾವುದೇ ವಿಷಯಗಳಿದ್ರೂ ತಕ್ಷಣವೇ ಅಲ್ಲಿ ನಮ್ಮವರೆಲ್ಲ ಸೇರಿಕೊಂಡು ನಾವೊಂದು ಅಲ್ಲೇ ಚರ್ಚೆ ಬಗೆಹರಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಬಟ್ ಏನು ಅಂತಂದರೆ ಏನೇ ಭಿನ್ನಾಭಿಪ್ರಾಯ, ಒಂದು ಸಂಸ್ಥೆ ಅಂತಂದರೆ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತದೆ. ಅಂಥ ಭಿನ್ನಾಭಿಪ್ರಾಯ ಬಂದ ತಕ್ಷಣ ನಾವೆಲ್ಲ ಸೇರ್ತೀವಿ. ನಾವೆಲ್ಲ ಸೇರಿಕೊಂಡು ಎಲ್ಲ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಭಿನ್ನಾಭಿಪ್ರಾಯ ಇಮಿಡಿಯೇಟ್ ಅಲ್ಲಿಂದ ಹೋಗಬೇಕು. ನಂತರ ಮತ್ತೆ ಮೊದಲನೇ ಥರನೇ ನಾವು ನಮ್ಮ ಆ್ಯಕ್ಟಿವಿಟೀಸನ್ನು ತೊಡಗಿಸ್ತಾ ಇರ್ತೇವೆ. ಸರ್, ನಿಮಗೆ ನೀವು ಕಂಡಂತೆ ಯಾವ ರೀತಿಯಾಗಿ ಒಂದು ಯೂತ್ ಸೆಂಟರ್ ಕ್ಲಬ್ಬಲ್ಲಿ ನೀವು ತೊಡಗಿಕೊಂಡಿದ್ದೀರಾ? ಮೇಡಮ್, ನಾವು ಚಿಕ್ಕಂದಿನಿಂದಲೂ ಸಹಿತ ಈ ಕ್ಲಬ್ಬಿನ ಬಗ್ಗೆ ನಮಗೆ ಅಪಾರ ಒಂದು ನಂಬಿಕೆ ಇದೆ. ಮತ್ತು ಮುಖ್ಯವಾಗಿ ನಾನು ಈಗ ಕೋಶಾಧಿಕಾರಿಯಾಗಿ ವರ್ಕ್ ಮಾಡ್ತಾ ಇರೋದು ಕೇವಲ 6 ವರ್ಷದಿಂದ ಈಚೆಗೆ. ಬಟ್ ಹಿಂದಿನಿಂದಲೂ ನಾವು ಇಲ್ಲಿ ಸದಸ್ಯರಾಗಿದ್ದಕ್ಕಿಂತಲ ಮತ್ತು ಚಿಕ್ಕವರಿದ್ದಾಗಲೂ ಸಹಿತ ಕ್ಲಬ್ಬಿನ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಾವು ಬಂದು ಸೇರ್ತಾ ಇದ್ವಿ. ಸದಸ್ಯರಲ್ಲ, ಬಟ್ ಸೇರ್ತಾ ಇದ್ವಿ. ಇಷ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ಇಲ್ಲಿ ತನಕನೂ ನಾವು ಎಲ್ಲ ಕಾರ್ಯಕ್ರಮದಲ್ಲೂ ಜೊತೆಗೆ ಇದ್ವಿ. ಹಿಂದೆ ಎಲ್ಲ ಸದಸ್ಯರು, ಇವಾಗಾದರೆ ನಾವು ಒಂದು ಟೀಮನ್ನು ಕರ್ಕೊಂಡ್ಬಂದು ಒಂದು ನಾಟಕ ಮಾಡಿಸೋದೆಲ್ಲ ಇತ್ತು. ಹಿಂದಿನ ಕಾಲದಲ್ಲಿ ನಮ್ಮ ಸದಸ್ಯರೇ ಅದಕ್ಕೆ ಒಂದು ಒಂದು ನಾಟಕ ದಿಗ್ದರ್ಶನ ಮಾಡುವವರನ್ನು ಹುಡುಕಿ ಅವರ ಒಂದು ನಾಟಕವನ್ನು ನಮ್ಮ ಸಂಘದ ಸದಸ್ಯರೇ ಅಭಿನಯಿಸಿ ಎಷ್ಟೋ ನಾವು ಒಂದು ಯಶಸ್ವಿಯಾಗಿರೋ ನಾಟಕಗಳು ಇಲ್ಲಿ ನಾವು ಮಾಡಿದ್ದೇವೆ. ಮತ್ತು ಮುಖ್ಯವಾಗಿ ಏನು ಅಂತಂದರೆ ಯಾವುದೇ ಹೊರಗಿನ ಯಾವುದೇ ಇದಕ್ಕೂ ನಾವು ಯಾವುದಕ್ಕೂ ಒಂದು ಗಲಾಟೆಗಾಗಲಿ ಅದಕ್ಕೆ ಯಾವುದಕ್ಕೂ ನಾವು ಹೋಗೋದಿಲ್ಲ. ಎಲ್ಲ ನಮ್ಮವರೇ ನಮ್ಮ ಸುತ್ತಮುತ್ತಲಿನ ಸಂಘ ಸಂಸ್ಥೆಯನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಹಾಗಾಗಿ ಇಂದು ಸಹಿತ ನಮ್ಮ ಕ್ಲಬ್ಬಿಗೆ ಅವರು ಬಂದು ನಮ್ಮ ಅಭಿಪ್ರಾಯವನ್ನು ಅಥವಾ ನಮ್ಮ ಒಂದು ಏನಿದೆ ನೀವು ಹೇಗೆ ಇದನ್ನೆಲ್ಲ ಸಾಧಿಸ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ನಮ್ಮ ಅಭಿಪ್ರಾಯವನ್ನು ಅವರು ಕೇಳ್ತಾ ಇದ್ದಾರೆ. ಒಂದು ಅವರ ಕಾರ್ಯಕ್ರಮ ಏನಾದರೂ ಮಾಡಬೇಕಾದ್ರೂ ಸಹಿತ ಮತ್ತು ಸುತ್ತಮುತ್ತಲಿನ ಜನರು ಸಹಿತ ನಮ್ಮ ಕ್ಲಬ್ಬಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಮಾತಾಡ್ತಾರೆ. ನಾವು ಮೊನ್ನೆ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲೂ ಸಹಿತ ಕೆಲವರು ನಮ್ಮ ಫೀಡ್ಬ್ಯಾಕ್ ಇಲ್ಲದೆ ಅವರು ನಮ್ಮ ಸಂಸ್ಥೆಯನ್ನು ತಿಳ್ಕೊಂಡು ಮಾತಾಡಿಯವರು ಇದ್ದಾರೆ. ಹಾಗಾಗಿ ಆ ಒಂದು ಉತ್ತಮ ಇದು ಗೌರವ ನಮಗೆ ಕ್ಲಬ್ಬಿನ ಮೇಲೆ ಇದೆ. ಮತ್ತು ಹಿರಿಯ ಸದಸ್ಯರು ಎಲ್ಲ ಸೇರಿದ್ದಾರೆ. ಇಷ್ಟೇ ಅಲ್ಲ, ನಮ್ಮ ಸದಸ್ಯರು ಈಗ ತಾವು ಬರ್ತೀರಿ ಅಂತ ಹೇಳಿ ಇಷ್ಟು ಸದಸ್ಯರು ಮಾತ್ರ ನಾವು ಸೇರಿದ್ದೀವಿ. ಬಟ್ ನಾವು ಜನರಲ್ ಬಾಡಿ, ಒಂದು ವರ್ಷಕ್ಕೆ ಜನರಲ್ ಬಾಡಿ ಮಾಡ್ತೀವಿ. ಜನರಲ್ ಬಾಡಿಯಲ್ಲಿ ನಮ್ಮ ಎಲ್ಲ ಸದಸ್ಯರು ಇಲ್ಲಿ, ವಿದೇಶದಲ್ಲಿರುವ ಸದಸ್ಯರನ್ನು ಬಿಟ್ಟು ಉಳಿದವರೆಲ್ಲ ನಾವು ಇಲ್ಲಿ ಸೇರ್ತೀವಿ. ಆಗಸ್ಟ್ 15ಕ್ಕೆ ಅದು ನಡೀತದೆ. ಆವತ್ತು ಎಲ್ಲ ನಮ್ಮ ಕಾರ್ಯಕ್ರಮಗಳು ಯಾವುದು ನಮ್ಮ ಕಮಿಟಿ ಚೇಂಜ್ ಮಾಡೋದು ಇರ್ಬೋದು, ಮತ್ತು ಹಣಕಾಸಿನ ಇದನ್ನು ಲೆಕ್ಕಾಚಾರವನ್ನು ಪ್ರೆಸೆಂಟ್ ಮಾಡೋದು ಇರ್ಬೋದು, ಅದನ್ನೆಲ್ಲ ನಾವು ಕ್ರಮಬದ್ಧವಾಗಿ ಒಂದು ನಯ ಪೈಸೆ ಆ ಕಡೆ ಈ ಕಡೆ ಆಗದಾಗೆ 10 ಜನರ ದುಡ್ಡು, ನಮ್ಮ ಸಂಘದ ದುಡ್ಡು ಎಲ್ಲವನ್ನು ನಾವು ಅಲ್ಲಿ ಓದಿ ಎಲ್ಲರಿಂದನೂ ಅನುಮೋದನೆ ತಗೊಂಡು ಅದೇ ಪ್ರಕಾರ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ ಯಾವುದೇ ನಾವು ಹೊರಗಿನ ಬಂಡವಾಳವನ್ನು ಈ
ಸಂಸ್ಥೆಗೆ ನಾವು ಹಾಕ್ಕೊಂಡಿಲ್ಲ. ನಮ್ಮ ಕ್ಲಬ್ಬಿನ ಸದಸ್ಯರಿಗೆ ಉಪಾಧ್ಯಕ್ಷರು ಮತ್ತು ಹಿರಿಯ ಅಧ್ಯಕ್ಷರೆಲ್ಲ ಹೇಳಿದಾಗೆ ನಮ್ಮ ಕ್ಲಬ್ಬಿನ ಸದಸ್ಯತನವನ್ನೇ ಉಪಯೋಗಿಸಿಕೊಂಡು ನಾವು ಈ ಮಟ್ಟಕ್ಕೆ ಇವತ್ತು ಬೆಳೆದು ನಿಂತಿದ್ದೇವೆ. ಇವಾಗ ನಮ್ಮ ಜೊತೆ ಮಾಜಿ ಸಂಘಟನಾ ಕಾರ್ಯದರ್ಶಿ ಆದಂತಹ ಸುಧಾಕರ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಮಕ್ಕಳಿಗೋಸ್ಕರ ಕೂಡ ಯೂತ್ ಸೆಂಟರ್ ಕ್ಲಬ್ ಇಂದ ಸಾಕಷ್ಟು ಕಾರ್ಯಗಳಾಗಿದೆ ಅಂತ ನಾವು ಕೇಳ್ಪಟ್ವಿ. ಯಾವ ರೀತಿಯಾಗಿ ಸೇವೆ ಎಲ್ಲ ಮಾಡಿದ್ದೀರಿ? ನಾವು ವಿದ್ಯಾನಿಧಿ ಅಂತ ಪ್ರಾರಂಭ ಮಾಡಿದ್ದೇವೆ. ಸುಮಾರು 4-5 ವರ್ಷ ಆಗಿದೆ. ಪ್ರತಿ ವರ್ಷ ವಿದ್ಯಾರ್ಥಿಗಳನ್ನು ಕರೆದು ಅವರ ಪ್ರತಿಭೆಗೆ ಪ್ರೋತ್ಸಾಹ ಎಲ್ಲ ಕೊಡ್ತಾ ಇದ್ದೇವೆ. ಹಾಗೂ ಇಲ್ಲಿ ಜಾಸ್ತಿ ಅಂಕ ಪಡೆದ ಮಕ್ಕಳನ್ನು ನಾವು ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ಸನ್ಮಾನ ಎಲ್ಲ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಸುಮಾರು 5-6 ವರ್ಷದಿಂದ ಮಾಡ್ತಾ ಇದ್ದೇವೆ. ಅದು ನಮ್ಮ ಕ್ಲಬ್ಬಿನ ಸದಸ್ಯರೇ ಎಲ್ಲ ಇದು ಮಾಡಿ ಮಾಡುವಂಥದ್ದು. ಬೇರೆಯವರಿಂದ ಯಾರ ಹತ್ರ ನಾವು ಧನ ಸಹಾಯ ಎಲ್ಲ ತಗೊಳ್ಳೋದಿಲ್ಲ. ನಮ್ಮಲ್ಲಿ ಕೆಲವರು ವಿದ್ಯಾದಾನಿಗಳಿದ್ದಾರೆ, ಅವರ ಮುಖಾಂತರನೇ ನಾವು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದಕ್ಕೊಂದು ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಹುಡುಕ್ತೀರಾ? ಪ್ರೊಸೆಸ್ ಹೇಗೆ? ಇಲ್ಲ, ಅದು ನಾವೇ ಅದಕ್ಕೆ ನಾವೇ ಅವರ ಮನೆಗೆ ಹೋಗಿ, ಇಲ್ಲದ್ರೆ ಅವ್ರದ್ದು ಮಾರ್ಕ್ಸ್ ಯಾರು ಇಲ್ಲಿ ಜಾಸ್ತಿ ಪಡ್ಕೊಂಡಿದ್ದಾರೆ ಅವರನ್ನೆಲ್ಲ ನಾವೇ ಗುರುತಿಸಿ ಅವರನ್ನು ಕರ್ಕೊಂಡು ಬಂದು ಅವರಿಗೆಲ್ಲ ಸನ್ಮಾನ ಎಲ್ಲ ಮಾಡ್ತಾ ಇದ್ದೇವೆ. ಯಾವ ಟೈಮಲ್ಲಿ ನಡೆಯುತ್ತೆ ಇದೆಲ್ಲ? ಅದು ಸಾಧಾರಣ ಇವಾಗ ಹಾಗೆ ಜೂನ್ ಜುಲೈ ಟೈಮಲ್ಲಿ ಮಾಡ್ತಾ ಇದ್ದೇವೆ ನಾವು. ಸರ್, ಒಂದು ವರ್ಷದಲ್ಲಿ ಎಷ್ಟು ಪ್ರೋಗ್ರಾಮ್ಸ್ ಆಗುತ್ತೆ ಈ ಒಂದು ಕ್ಲಬ್ನಿಂದ? ಸಾಧಾರಣ ಒಂದು 7-8 ಪ್ರೋಗ್ರಾಮ್ ಮಾಡ್ತೇವೆ ನಾವು. ಸರ್, ಇಷ್ಟರವರೆಗೆ ನಡೆದಿರುವಂತದ್ರಲ್ಲಿ ಅತಿ ಅಮೂಲ್ಯವಾದದ್ದು ಅಂತಹ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿರುವಾಗ ಯಾವ್ದೆಲ್ಲ? ಅಲ್ಲ, ನಾವು ಅದರಲ್ಲಿ ಎಲ್ಲ ಅಮೂಲ್ಯವಾದದಂದ್ರೆ ವಿದ್ಯಾದಾನಕ್ಕೆ ನಾವು ಇದು ಕೊಡುವಂಥದ್ದು, ಅದೇ ಬಾರಿ ಖುಷಿ ಆಗ್ತದೆ. ಬೇರೆ ಮತ್ತು ಈ ವೃದ್ಧಾಶ್ರಮಕ್ಕೆ ಹೋಗಿ ಅವರಿಗೆ ಸಹಾಯ ಮಾಡುವಂಥದ್ದು ಮತ್ತು ಸಂವೇದನಾ ಮಕ್ಕಳೊಟ್ಟಿಗೆ ಕೂಡ ಎಲ್ಲ ನಾವು ಎಲ್ಲ ಮಾಡಿದ ಕಾರ್ಯಕ್ರಮ ಎಲ್ಲ ನಮಗೆ ಭಾರಿ ಖುಷಿ ತರ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಈ ಕ್ಲಬ್ನ ಸದಸ್ಯರಾದಂತಹ ಸುಧೀರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್, ನೀವು ಯಾವಾಗ ಈ ಒಂದು ಕ್ಲಬ್ಗೆ ಜಾಯ್ನ್ ಆದ್ರಿ? ನಾನು ಈ ಕ್ಲಬ್ಬಿಗೆ ಸೇರಿ ಈಗ 15 ವರ್ಷ ಆಯಿತು. ಇದರ ಮುಂಚೆ ನನ್ನ ತಂದೆಯವರು ಈ ಕ್ಲಬ್ಬಲ್ಲೇ ಸದಸ್ಯರಾಗಿದ್ದರು, ಶ್ರೀಯುತ ಗಂಗಾಧರ್ ನಾಯರ್ ಅಂತ. ಅವರು ಈ ಸದಸ್ಯರಾಗಿದ್ದಾಗಲೇ ನಾವು ಈ ಕ್ಲಬ್ಬಿಗೆ ಬರ್ತಾ ಇದ್ವಿ. ಎಲ್ಲ ಆಟೋಟ ಎಲ್ಲ ಕ್ರೀಡಾ ಚಟುವಟಿಕೆಗಳು ಭಾಗವಹಿಸುವಂಥದ್ದನ್ನು ಮಾಡ್ತಾ ಇದ್ವಿ. ಅಧಿಕೃತವಾಗಿ ನಾನು ಇಲ್ಲಿ ಮೆಂಬರ್ ಆಗಿ 15 ವರ್ಷ ಆಯಿತು. ಸರ್, ಈ ಕ್ಲಬ್ನಿಂದಾಗಿ ನಿಮಗೆ ಯಾವ ರೀತಿಯಾಗಿ ಒಂದು ಮಾನಸಿಕ ತೃಪ್ತಿ ಸಿಕ್ಕಿದೆ ಅಂತ? ತುಂಬ, ಅದನ್ನು ಹೇಳಲಿಕ್ಕಾಗೋದಿಲ್ಲ. ಬಹಳಷ್ಟು ಸಂತೃಪ್ತಿ ಕೊಡ್ತದೆ ನನಗೆ. ಮತ್ತು ಸಮಾಜಕ್ಕೆ ಮಾಡುವಂಥ ಸೇವೆಗಳನ್ನು ಈ ಕ್ಲಬ್ಬಿನ ಮುಖಾಂತರ ಮಾಡೋದ್ರಿಂದ ಇನ್ನೂ ಅದಕ್ಕೆ ತುಂಬ ವ್ಯಾಲ್ಯೂ ಸಿಗ್ತಾ ಇದೆ ಅಂತ ನನಗನ್ನಿಸ್ತದೆ. ಯಾಕೆಂದರೆ ಈ ಕ್ಲಬ್ಬಲ್ಲಿರುವ ಹೆಚ್ಚಿನ ಸದಸ್ಯರು, ಹಿರಿಯ ಸದಸ್ಯರು ಈ ಸಮಾಜಮುಖಿ ಚಟುವಟಿಕೆಗಳಲ್ಲೇ ಅವರು ನಡ್ಕೊಂಡು ಬಂದದ್ರಿಂದ ಅವರ ಹೆಜ್ಜೆಗಳನ್ನು ನಾವು ಅನುಸರಿಸ್ತಾ ಹೋಗಿ ಈ ಮಟ್ಟಕ್ಕೆ ನಮಗೆ ಸಮಾಜಕ್ಕೆ ಬೇಕಾದಂಥ ಸೇವೆಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಅಂತ ಭಾರಿ ಖುಷಿನೂ ಇದೆ ಮನಸ್ಸಲ್ಲಿ. ನೀವು ಕಂಡಂತೆ ಯೂತ್ ಸೆಂಟರ್ ಕ್ಲಬ್ ಜನರಿಗೆ ಯಾವ ರೀತಿಯಾಗಿ ಸಹಕಾರಿಯಾಗಿದೆ? ತುಂಬ ಸಹಕಾರಿಯಾಗಿದೆ ಅಂತ ಅನಿಸ್ತದೆ ನನಗೆ ತಿಳಿಲಿಕ್ಕೆ ಆಗುವ ಟೈಮಿಂದಲೇ ನಾನು ನೋಡ್ತಾ ಇರುವ ಹಾಗೆ. ಮತ್ತೇನು ಅಂತಂದರೆ, ಈ ಕ್ಲಬ್ ಬೇರೆ ಕ್ಲಬ್ಗಳಿಂದ ಒಂದು ಮಾದರಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಎಲ್ಲ ಕ್ಲಬ್ಗಳನ್ನು ಎಲ್ಲ ಜನರನ್ನು ಜೊತೆಗೆ ಸೇರಿಸ್ಕೊಂಡು ಈ ಕ್ಲಬ್ ಮುಂದುವರಿತಾ ಇದೆ. ಅದಕ್ಕೆ ಈ ಮಟ್ಟಕ್ಕೆ ಅದು ಬರಲಿಕ್ಕೆ ಸಾಧ್ಯವಾಯಿತು ಅಂತ ನನಗನ್ನಿಸ್ತದೆ. ಯಾಕೆಂದರೆ ಎಲ್ಲ ಸಂಘ ಸಂಸ್ಥೆಗಳನ್ನು ಮೀರಿ ನಾವು ಬೆಳಿಬೇಕು ಅಂತ ಹಾಗೇನು ನಮ್ಮ ಕಾಂಪಿಟಿಷನ್ ಇಲ್ಲ. ಇಲ್ಲಿ ಏನಿದ್ರು ಅವರ ಜೊತೆ ಸೇರಿಕೊಂಡು ಅವರು ನಮ್ಮ ಜೊತೆ ಸೇರ್ತಾರೆ. ಎಲ್ಲ ಈಗ ಸ್ವಚ್ಛ ಭಾರತ ಆಗಲಿ ಅಂಥ ಚಟುವಟಿಕೆಗಳಿಗೆ ನಾವು ಹೇಳಿದರೆ ಅವರು ತುಂಬ ಇದರಲ್ಲಿ ಹುರುಪಿಂದ ಬಂದು ಅದರಲ್ಲಿ ಭಾಗವಹಿಸ್ತಾರೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳು ನಮ್ಮ ಯಶಸ್ವಿಯಾಗಿ ನಡೀತವೆ. ಯಾವ ತಿಕ್ಕಾಟ ಆಗಲಿ ಅಲ್ಲಿ ಯಾವ ವೈಮನಸ್ಯವೂ ಏನೂ ಇರೋದಿಲ್ಲ. ಇನ್ನು ಮುಂದೆ ಯಾವ ರೀತಿಯಾಗಿ ಒಂದು ಕಾರ್ಯಗಳು ಮಾಡಬೇಕು ಅಂತ ಈ ಸಂಘಟನೆಯಿಂದ ಗುರಿ ಇದೆ? ತುಂಬ ಕಾರ್ಯಕ್ರಮಗಳು ನಮ್ಮ ಮನಸ್ಸಲ್ಲಿದೆ. ಹಳೆಬೇರು ಹೊಸ ಚಿಗುರು ಅನ್ನೋ ರೀತಿಯಲ್ಲಿ ನಾವು ನಮ್ಮ ಸದಸ್ಯರು, ತುಂಬ ಹಿರಿಯ ಸದಸ್ಯರುಗಳನ್ನು ಸೇರಿಸ್ಕೊಂಡು ನಮ್ಮ ಹೊಸ ತಲೆಮಾರಿನ, ನಾನು ಮತ್ತು ನನ್ನ ಜೊತೆಯಲ್ಲಿರುವ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ನಾವು ತುಂಬ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಿದ್ದೀವಿ. ಈಗ ನಡೆಸ್ಕೊಂಡು ಬರ್ತಾ ಇರುವ ಕಾರ್ಯಕ್ರಮಗಳನ್ನು ಇನ್ನೂ ಚೆನ್ನಾಗಿ ನಡೆಸ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ವೃದ್ಧಾಶ್ರಮಗಳಿಗೆ ಹೋಗುವಂಥದ್ದು, ಅವರಿಗೆ ಕೊಡುವಂಥ ಸಹಾಯಗಳು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಕೊಡುವಂಥ ನಮ್ಮ ಸೌಲಭ್ಯಗಳು, ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಕೊಟ್ಟು ಇನ್ನೂ ಒಳ್ಳೆಯ ಅವರಿಗೆ ಸಹಕಾರಿಯಾಗುವ ರೀತಿಯಲ್ಲಿ ನಮಗೆ ಮಾಡ್ಬೋದು ಅನ್ನೋ ನಮ್ಮ ಆಲೋಚನೆಗಳಿದೆ. ಓಕೆ ಸರ್, ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ಇಷ್ಟೊತ್ತು ನಾವು ಯೂತ್ ಸೆಂಟರ್ ಕ್ಲಬ್ ಅಡಿಯಲ್ಲಿ ಇದರ ಸದಸ್ಯರ ಜೊತೆ ಇದ್ವಿ. ಸುಮಾರು 50 ವರ್ಷಗಳಿಂದ ಜನಸೇವೆಯನ್ನ ಮಾಡ್ತಾ ಬರ್ತಾ ಇರುವಂತಹ ಸಂಸ್ಥೆ ಇದು. ಅದೇ ರೀತಿಯಾಗಿ ನಾವು ಮುಂದುವರಿಬೇಕು, ನಮ್ಮ ಜೊತೆ ಬೇರೆಯವರು ಕೂಡ ಮುಂದುವರಿಬೇಕು. ಶಿಸ್ತು ಹಾಗೆ ಒಗ್ಗಟ್ಟು ಈ ಸಂಸ್ಥೆಯ ಒಂದು ಧ್ಯೇಯ ಅಂತ ಇಟ್ಕೊಂಡು ಮುಂದುವರಿತಾ ಇದೆ. ಇನ್ನು ಚೆನ್ನಾಗಿ ಈ ಒಂದು ಸಂಘಟನೆ ಮುಂದುವರಿಲ್ಲ ಅಂತ ನಾವು ಕೂಡ ಆಶಿಸ್ತೀವಿ. ಅದೇ ರೀತಿಯಾಗಿ ಮುಂದಿನ ಬಾರಿ ಬೇರೊಂದು ಸಂಘಟನೆ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನಮ್ಮ ಕುಡ್ಲ ನ್ಯೂಸ್ 24x7.